ಸೂಪರ್ ಸೆಕೆಂಡ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆವೆನ್ ರೋಸ್, ಸಹ ಪ್ರಾಯೋಜಕರು ಮಾರುತಿ ಸುಜುಕಿ ಹಾಗೂ ಪಾಯ್ಸ್ ಎಲೆಕ್ಟ್ರಿಕಲ್ ಸ್ಕೂಟರ್. ಬಹುಮಾನಗಳ ಪ್ರಾಯೋಜಕರು ಶ್ರೇಯಸ್ ಸ್ವೀಟ್ಸ್. ವೀಕ್ಷಕರೇ, ನೀವು ನೋಡ್ತಾ ಇದ್ರ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಸ್ಪೆಷಲ್ ಕಾರ್ಯಕ್ರಮ ಸೂಪರ್ ಸೆಕೆಂಡ್ಸ್, ಸ್ಪಾನ್ಸರ್ಡ್ ಬೈ ಹೆವೆನ್ ರೋಸ್, ಕೋ ಸ್ಪಾನ್ಸರ್ಡ್ ಬೈ ಪಾಯ್ಸ್ ಎಲೆಕ್ಟ್ರಿಕಲ್ ಸ್ಕೂಟರ್ಸ್ ಅಂಡ್ ಮಾರುತಿ ಸುಜುಕಿ ಅರೇನಾ ಮಂಡೋವಿ ಮೋಟರ್ಸ್ ಅಂಡ್ ಗಿಫ್ಟ್ ಸ್ಪಾನ್ಸರ್ಡ್ ಬೈ ಶ್ರೇಯಸ್ ಸ್ವೀಟ್ಸ್ ಅಂಡ್ ಡಿಂಕಿಡನ್. ಎಸ್, ನಾನು ನಿಮ್ಮೆಲ್ಲರ ಪ್ರೀತಿ ಅನೀಶಾ. ಸೊ ಟೈಮ್ 5 ಗಂಟೆ ಆಯಿತು, ನಾನು ನಿಮ್ಮ ಮುಂದೆ ಬಂದಾಯಿತು, ನಮ್ಮ ಕಾರ್ಯಕ್ರಮ ಕೂಡ ಶುರು ಆಯಿತು. ಸೊ ಇನ್ಯಾಕ್ ತಡ, ಕೈಲಿರೋ ರಿಮೋಟ್ನ ಸೈಡ್ ಇಡಿ, ಸೈಡಲ್ಲಿರೋ ಫೋನ್ನ ಕೈಗೆ ತಗೊಳ್ಳಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಬೇಗ ಬೇಗ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಸೊ ನಾನು ಕೇಳುವ ಸಿಂಪಲ್ ಆಗಿರುವ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಬಹುಮಾನವನ್ನು ನಿಮ್ಮದಾಗಿಸ್ಕೊಳ್ಳಿ. ಸೊ ಇನ್ಯಾಕ್ ತಡ, ಬೇಗ ಬೇಗ ಫೋನ್ ತಗೊಳ್ಳಿ, ಕಾಲ್ ಮಾಡಿ. ಸೊ ಹಾಗೆ ನಮ್ಮ ಕಾರ್ಯಕ್ರಮವನ್ನು ಫಸ್ಟ್ ಟೈಮ್ ನೋಡುವಂತಹ ವೀಕ್ಷಕರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳ್ಬಿಡ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ 3 ಸುತ್ತುಗಳು ಕ್ವೆಶನ್ಸ್ ಆಗುತ್ತೆ. ಸೊ 3 ರೌಂಡಲ್ಲಿ ವಿನ್ ಆದವರಿಗೆ ಬಹುಮಾನ ಇದೆ. ಸೊ ಫಸ್ಟ್ ರೌಂಡಲ್ಲಿ ಜನರಲ್ ನಾಲೆಜ್ ಕ್ವೆಶನ್ಸ್ ಕೇಳ್ತೇನೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಮಾಡಿದವರು ಸೆಕೆಂಡ್ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ. ಸೊ ಸೆಕೆಂಡ್ ರೌಂಡಲ್ಲಿ ಒಂದು ಬ್ಲರ್ ಆಗಿರುವಂತಹ ಫೋಟೋವನ್ನು ಪ್ಲೇ ಮಾಡ್ತೇವೆ. ಸೊ ಆ ಫೋಟೋದಲ್ಲಿರುವವರು ಯಾರು ಅಂತ ಕರೆಕ್ಟಾಗಿ ಗೆಸ್ ಮಾಡಬೇಕು. ಸೊ ಇನ್ನು ಥರ್ಡ್ ರೌಂಡಲ್ಲಿ ವಿಜುವಲ್ಸ್ ಪ್ಲೇ ಆಗುತ್ತೆ. ಸೊ ಆ ವಿಜುವಲ್ಸ್ ಯಾವ ಜಾಗದ್ದು ಯಾವುದು ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದವರು ಕಾರ್ಯಕ್ರಮದ ವಿನ್ನರ್ ಆಗ್ತಾರೆ. ಸೊ ಅವರಿಗೆ ಆಕರ್ಷಕವಾದ ಬಹುಮಾನ ಕೂಡ ಇದೆ. ಸೊ ಹಾಗೆ ಇನ್ನು ಕಾಲ್ ಮಾಡಿ ಯಾವುದಾದ್ರೂ ರೌಂಡಲ್ಲಿ ಸೋತ್ರೆ, ವಿನ್ನರ್ ಆಗದೆ ಲೂಸ್ ಆದರೆ ಪರವಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ, ನಿಮಗೂ ಕೂಡ ಕಾಂಪ್ಲಿಮೆಂಟರಿ ಆಗಿ ಗಿಫ್ಟ್ ಅಂತೂ ಖಂಡಿತ ಇದೆ. ಸೊ ಎಸ್, ನಮ್ಮ ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಿ? ಅನ್ನಪೂರ್ಣ ಅವರಲ್ವಾ? ನಂಗೆ ಹಾಗೆ ಗೊತ್ತಾಗ್ತದೆ ನೋಡಿ, ನಿಮ್ಮ ಜೋಶ್ ನೋಡಿ ಗೊತ್ತಾಯ್ತು ನನ್ಗೆ ನೀವೇ ಅಂತ. ಮತ್ತೆ ಕಾಫಿ ಟೀ ಎಲ್ಲ ಆಯ್ತಾ? ಕಾಫಿ ಟೀ ಆಯ್ತು. ಏನಿದು ಸ್ಪೆಷಲ್? ಸ್ಪೆಷಲ್ ಪುಲಾವ್. ಪುಲಾವ್, ವಾವ್, ವೆರಿ ನೈಸ್. ಸೊ ಎಸ್, ಕಾರ್ಯಕ್ರಮದಲ್ಲಿ ರೆಡಿ ಆಗಿದ್ದೀರಾ ಕ್ವಶನ್ಸ್ಗೆ ಆನ್ಸರ್ ಮಾಡಕ್ಕೆ? ಎಸ್. ಎಲ್ಲ ಜನರಲ್ ನಾಲೆಜ್ ಬುಕ್ ಎಲ್ಲ ಓದ್ಕೊಂಡು ಬಂದಿದ್ದೀರಾ? ಎಲ್ಲ ಓದಿದ್ದೇನೆ, ಆದ್ರೆ ಈಸಿ ಕ್ವಶನ್ಸ್ ಕೇಳಿ ಆಯ್ತಾ? ನೋಡಿ, ಲಾಸ್ಟ್ ಟೈಮ್ ಈಸಿ ಕೇಳಲಿಲ್ವಾ, ವಿನ್ನರ್ ಆಗ್ಲಿಲ್ವಾ ನೀವು? ಹೌದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಪರವಾಗಿಲ್ಲ. ಓಕೆ, ಹಾಗಾದ್ರೆ ಫಸ್ಟ್ ರೌಂಡ್ಗೆ ರೆಡಿ ಆಗಿದ್ದೀರಾ? ಎಸ್. ಎಸ್, ಓಕೆ, ಫಸ್ಟ್ ರೌಂಡ್ನ ಕ್ವಶನ್ಸ್ ನೋಡೋಣ ಹಾಗಾದ್ರೆ. ಎಸ್, ಓಕೆ, ಅನ್ನಪೂರ್ಣ ಅವರಿಗೋಸ್ಕರ ಫಸ್ಟ್ ರೌಂಡಿನ ಫಸ್ಟ್ ಕ್ವಶನ್ ಬರಲಿ. ಎಸ್, ಭಾರತದ ವಜ್ರದ ನಗರಿ ಎಂದು ಯಾವ ನಗರವನ್ನ ಕರೆಯುತ್ತಾರೆ? ಭಾರತದ ವಜ್ರದ ನಗರಿ ಯಾವುದು? ಆಪ್ಷನ್ಸ್: ಎ ಕಾನ್ಪುರ, ಲಕ್ನೋ, ಮುಂಬೈ, ಸೂರತ್. ಕಾನ್ಪುರ್, ಲಕ್ನೋ, ಮುಂಬೈ, ಸೂರತ್. ಹೌದು, ಸೂರತ್. ಸ್ಕ್ರೀನ್ ಮೇಲೆ ಬರಲಿಲ್ಲ, ಆದ್ರೆ ಸೂರತ್. ಸೂರತ್ 100%. ಹೌದು. ಲಾಕ್ ಮಾಡ್ಲಾ? ಅಲ್ಲ, ಚೇಂಜ್ ಏನಾದ್ರು ಮಾಡ್ತೀರಾ? ಇಲ್ಲ, ಚೇಂಜ್ ಇಲ್ಲ. ಎಲ್ಲಿ ಬುಕ್ಕಲ್ಲಿ ಎಲ್ಲಾದ್ರೂ ಓದಿದ್ರಾ ಸೂರತ್ ಅಂತ? ಹೌದು. 100% ಲಾಕ್ ಮಾಡ್ದ? ಚೇಂಜ್ ನೋಡಿ, ಟೈಮ್ ಓಡ್ತಾ ಇದೆ. 3 ಸೆಕೆಂಡ್ಸ್, 2 ಸೆಕೆಂಡ್ಸ್. ಅಯ್ಯೋ, ಟಿವಿ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ, ಆದ್ರೂ ಅದೇ ಸೂರತ್ ಅಂತ 100% ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ? ಹೌದು. ಏನ್ ಡೈಮಂಡ್ ಅಂದ್ರೆ ಇಷ್ಟವಾ? ತುಂಬಾ ಇಷ್ಟ. ಹೌದಾ? ಹೌದು. ಕೊಡ್ತೀರಾ ಅಂತ ಕೇಳಿದ್ದ ನೀವು? ಮತ್ತೆ ನನ್ನ ಹತ್ರನೇ ಇಲ್ಲ ಡೈಮಂಡ್, ನಾನೇ ನಿಮ್ಗೆ ಕೊಡುದು. ನೀವೇ ಕೊಟ್ರೆ ನಂಗೆ ಖುಷಿ ಆಗ್ಬಹುದು. ನನ್ನ ಹತ್ರ ಇಲ್ಲ. ಹೌದಾ, ಪರವಾಗಿಲ್ಲ. ಓಕೆ, ಹಾಗಾದ್ರೆ ಆನ್ಸರ್ ಏನಂತ ನೋಡೋಣವಾ? ಓಕೆ. ಎಸ್, ಓಕೆ, ಅನ್ನಪೂರ್ಣ ಅವರು ಕೊಟ್ಟಂತಹ ಆನ್ಸರ್ ಸೂರತ್ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಸರಿಯಾ ತಪ್ಪಾ ನೋಡುವಂತಹ ಟೈಮ್. ಸೊ ಸೂರತ್ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ಯಾವುದು ಆನ್ಸರ್? ಎಸ್, ಆನ್ಸರ್ ಈಸ್ ರೈಟ್. ಥ್ಯಾಂಕ್ ಯು. ಎಸ್, ಖುಷಿ ಆಯ್ತಾ? ಫಸ್ಟ್ ರೌಂಡ್ ಆನ್ಸರ್ ಖುಷಿ ಆಯ್ತು. ಕರೆಕ್ಟ್ ನೋಡಿ, ಪಟಪಟ ಅಂತ ಹೇಳ್ತಿದ್ದೀರಾ ಈಗ ಈ ಸಂಚಿಕೆಯಲ್ಲಿ ಕೂಡ ಆನ್ಸರ್ ಅನ್ನ. ಯಾರಾದ್ರೂ ಹೇಳ್ಕೊಡ್ತಿದಾರ ಆನ್ಸರ್? ಅದು ಮನೆಯಲ್ಲಿ ಮಗ ಹೇಳಿಕೊಟ್ಟದ ಆನ್ಸರ್. ಓ, ಮಗ ಹೇಳ್ಕೊಡ್ದು. ಏನ್ ಮಾಡ್ಕೊಂಡಿರೋದು ಮಗ? ಇಂಜಿನಿಯರ್. ಹಾಗೆ ಇಂಜಿನಿಯರ್ ಇದ್ದ ತಲೆಯಿಂದ ಬರುವ ಆನ್ಸರ್ಸ್ ಇದೆಲ್ಲ. ಅಲ್ಲ, ಅವರು ಅಂಬಾನಿ ಸೊಸೆ ಅಪ್ಪ ಅಲ್ಲಿ ಡೈಮಂಡ್ ವ್ಯಾಪಾರಿ ಅಂತೆ, ಡೈಮಂಡ್ ಮರ್ಚೆಂಟ್ ಅಂತೆ. ಹಾಗೆ ಲಿಂಕ್ ಮಾಡಿದ್ದು ಅಂಬಾನಿ ಮತ್ತೆ ಸೂರತ್ ಅನ್ನಲ್ಲ.
ಹೌದು. ಓಕೆ ಅನ್ನಪೂರ್ಣ ಅವ್ರೆ, ಹಾಗಾದ್ರೆ ಸೆಕೆಂಡ್ ರೌಂಡ್ಗೆ ರೆಡಿನಾ? ಹಾ ಓಕೆ ಎಸ್, ಅನ್ನಪೂರ್ಣ ಅವ್ರಿಗೋಸ್ಕರ ಸೆಕೆಂಡ್ ರೌಂಡಿನ ವಿಜುವಲ್ಸ್ ಪ್ಲೇ ಆಗಲಿ. ಸೊ ಸೆಕೆಂಡ್ ರೌಂಡಿನ ಬ್ಲಡ್ ಫೋಟೋ ಫೋಟೋ ಪ್ಲೇ ಆಗಿದೆ. ಯಾರಿವ್ರು? ರಾಧಿಕಾ, ರಮ್ಯಾ, ಕಲ್ಪನಾ, ರಚಿತಾರ. ಸೊ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಟಿ ಇವರು. ಹಲವಾರು ಚಿತ್ರಗಳಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ. ಬರ್ಲಿಲ್ಲ. ಬರ್ಲಿಲ್ವಾ? ಈಗ ಬಂತಾ? ಇಲ್ಲ ಇಲ್ಲ ಮ್ಯಾಮ್, ಹೆವನ್ ರೋಸ್ ಇದು ಬರ್ತಾ ಉಂಟಾಗಿದೆ. ಬರ್ತಾ ಉಂಟು ನೋಡಿ, ಆನ್ ದ ವೇ ಬರ್ತದೆ ಈಗ. ಈಗ ಬಂತಾ ನೋಡಿ, ಯಾರಾಗೆ ಕಾಣಿಸ್ತಾರೆ? ರಾಧಿಕಾ, ರಮ್ಯಾ, ಕಲ್ಪನಾ, ರಚಿತಾರ. ಟೈಮ್ ಆಯ್ತು. ರಮ್ಯಾ ಯಾರು? ರಚಿತಾರಾಮ್. ರಮ್ಯಾನಾ? ಫ್ರೀಸ್ ಮಾಡುದಲ್ಲ. ರಮ್ಯಾ ಓಕೆ, ರಮ್ಯಾ ಏನು ಗೆಸ್ ಮೇಲೆ ಕೊಟ್ಟದ ಅಲ್ಲ ಮಗ ಹೇಳಿಕೊಟ್ಟದ್ದ? ಮನೆಯಲ್ಲಿ ಟ್ಯೂಷನ್ ಮಾಡ್ತಿದ್ದೇನೆ. ಓ 8 ಮಕ್ಕಳು ರಮ್ಯಾ ಅಂತ ಓ ಎಲ್ಲ ನೀವು ಮಲ್ಟಿ ಟಾಸ್ಕರ್. ಹಾಗಾದ್ರೆ ಶೋ ನೋಡ್ಕೊಂಡು ಆನ್ಸರ್ ಹೇಳ್ಕೊಂಡು ಮಕ್ಕಳಿಗೆ ಟ್ಯೂಷನ್ ಸಹ ಮಾಡುದಾ? ಶನಿವಾರ ಮಾತ್ರ ಮಕ್ಕಳಿಗೆ ಹಾಕುದು. ಜನರಲ್ ನಾಲೆಜ್ ಇಂಪ್ರೂವ್ ಆಗ್ತದಲ್ಲ. ಕರೆಕ್ಟ್. ಓಕೆ, ಹಾಗಾದ್ರೆ ರಮ್ಯಾ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ನೋಡೋಣ. ಎಸ್, ಓಕೆ. ಅನ್ನಪೂರ್ಣ ಅವರು ಕೊಟ್ಟಂತಹ ಉತ್ತರ ರಮ್ಯಾ ಸರಿಯಾದ ತಪ್ಪ ಅಂತ ನೋಡೋಣ. ಎಸ್, ಆನ್ಸರ್ ಬರ್ಲಿ. ರಮ್ಯಾ ಅಂತ ಆನ್ಸರ್ ಕೊಟ್ಟಿದ್ದೀರಾ. ಸೊ ಆನ್ಸರ್ ಆನ್ಸರ್ ಇಸ್ ಕರೆಕ್ಟ್. ಈಗೆಲ್ಲ ಮಕ್ಕಳಿಗೆ ವಿಶ್ ಮಾಡಿ, ಅವರಿಂದ ಆನ್ಸರ್ ಸಿಕ್ತಲ್ಲ ನಿಮ್ಗೆ. ಖುಷಿ ಆಯ್ತಾ? ಈಗ ಸೆಕೆಂಡ್ ರೌಂಡ್ ಕೂಡ ವಿನ್ ಆದ್ರಿ. ನೆಕ್ಸ್ಟ್ ರೌಂಡ್ಗೆ ಆಯ್ತು. ಎಂತ ಹೆದರಿಕೆ, ನೀವು ಪ್ರೋ ಅಲ್ಲ, ಪ್ರೋ ಮ್ಯಾಕ್ಸ್ ಆನ್ಸರ್ ಹೇಳಿದ್ರಲ್ಲಿ. ಆದ್ರೂ ಸಹ ಕೆಲವು ಪ್ಲೇಸ್ ಗೊತ್ತಾಗುದಿಲ್ಲ. ಸಿಂಪಲ್ ಆಗಿರೋ ಪ್ಲೇಸ್ ಕೊಡ್ತೇನೆ ನಿಮ್ಗೋಸ್ಕರ, ಓಕೆನಾ? ಈ ಸತಿ ಕೂಡ. ಮತ್ತೆ ಒಂದು ಡೀಲ್ ಉಂಟು ಗೊತ್ತುಂಟಲ್ಲ, ವಿನ್ ಆದ್ರೆ ಡೀಲ್ ಉಂಟು ಗೊತ್ತುಂಟಲ್ಲ. ಗೊತ್ತುಂಟು ಬನ್ನಿ ಪಾರ್ಟಿ. ಓಕೆ, ಹಾಗಾದ್ರೆ ಥರ್ಡ್ ವಿಜುವಲ್ಗೆ ಹೋಗೋಣವಾ? ಎಸ್, ಓಕೆ. ಥರ್ಡ್ ರೌಂಡ್ ನ ವಿಜುವಲ್ ಪ್ಲೇ ಆಗ್ಲಿ ಅನ್ನಪೂರ್ಣ ಅವ್ರಿಗೋಸ್ಕರ. ಎಸ್, ಕಾಣಿಸ್ತಿದ್ಯಾ? ಇಲ್ಲ ಮ್ಯಾಮ್, ಇನ್ನು ಬರಲ್ಲ. ಬಂದಿದೆ ಅಷ್ಟೇ. ಹೌದಾ? ಬರ್ತಾ ಉಂಟು ನೋಡಿ, ನಾನು ಎಕ್ಸ್ಪ್ಲನೇಷನ್ ಹೇಳ್ಬಿಡ್ತೇನೆ. ಒಂದು ಗುಡ್ಡದ ಮೇಲಿರುವಂತಹ ದೇವಸ್ಥಾನ. ಹೌದು, ದಕ್ಷಿಣ ಕನ್ನಡದಲ್ಲೇ ಇರುವುದು. ಸೊ ತುಂಬಾ ಪುರಾತನವಾದ ದೇವಸ್ಥಾನ ಇದು. ಅಲ್ಲಿ ಒಂದು 4 ರೀತಿಯ ಕೆರೆ ಕೂಡ ಇದೆ, ಕೆರೆಯ ನಿರ್ಮಾಣ ಕೂಡ ಇದೆ ಅಲ್ಲಿ. ತುಂಬಾ ಪುರಾತನವಾದಂತಹ ದೇವಸ್ಥಾನ, ಅತಿ ಎತ್ತರದಲ್ಲಿದೆ. ಯಾವುದು? ಬರ್ತದೆ ನೋಡಿ, ಇನ್ನು ಕಂಟಿನ್ಯೂ ಆಗ್ತದೆ. ಇನ್ನು 1 ಮಿನಿಟ್ ಉಂಟಲ್ಲ. ಹೇಳಿ ಈಗ ಆನ್ಸರ್ ಯಾವುದು? ಹೌದು. ಗುಡ್ಡೆಯನ್ನು ಯಾಕೆ ತೋರಿಸುದು? ಅಷ್ಟೇ ತೋರಿಸುದು. ಫುಲ್ ತೋರಿಸಿದ್ರೆ ಆನ್ಸರ್ ಗೊತ್ತಾಗುದಿಲ್ವಾ? ಆಹಾ, ಇದು ಯಾವುದು? ಬೇಗ, ಟೈಮ್ ಆಯ್ತು. ಎಂತ? ಗುಡ್ಡೆಟ್ಟು ದೇವಸ್ಥಾನ. ಪ್ಲೇಸ್ ನಂಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ. ಗುಡ್ಡೆಟ್ಟು ಎಲ್ಲಿರುದು? ಇದು ಕುಂದಾಪುರದ ಹತ್ರ ಒಂದು ಗುಡ್ಡೆಟ್ಟು ದೇವಸ್ಥಾನ ಬರ್ತದೆ. ಅದು ಆಕ್ಚುಲಿ ನನ್ಗೆ ಹೇಗೆ ಅನ್ಸಿಟ್ಟು ಗೊತ್ತುಂಟ, ನಂಗೆ ಸುಂದರಗಿರಿ ದೇವಸ್ಥಾನ ಆಗಿ ಕಂಡಿತ್ತು. ಆದ್ರೆ ಸುಂದರಗಿರಿಯಲ್ಲಿ ದೇವಸ್ಥಾನ ಉಂಟು. ನೀವು ಖಾಲಿ ಸ್ಟೋನ್ಸ್ ಕಲ್ಲು ತೋರಿಸಿದ್ರಲ್ಲ, ಅಷ್ಟೇ ತೋರಿಸುದು. ದೇವಸ್ಥಾನ ತೋರಿಸಿದ್ರೆ ಗೊತ್ತಾಗ್ತದೆ ಆನ್ಸರ್, ಅದಕ್ಕೆ. ಓಕೆ, ಹಾಗಾದ್ರೆ ನೀವು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪ ಅಂತ ನೋಡೋಣವಾ? ನೋಡುವನಾ? ಎಸ್, ಓಕೆ. ಅನ್ನಪೂರ್ಣ ಅವರು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪ ಅಂತ ನೋಡೋಣ. ಗುಡ್ಡೆಟ್ಟು ದೇವಸ್ಥಾನ ಕುಂದಾಪುರದಲ್ಲಿರುವಂತಹದ್ದು ಅಂತ ಹೇಳಿದ್ದಾರೆ. ಸೊ ಎಸ್, ಆನ್ಸರ್ ಈಸ್ ಸರಿಯಾ ತಪ್ಪ? ಆನ್ಸರ್ ಈಸ್ ರಾಂಗ್. ಅದು ನರಹರಿ ಪರ್ವತ. ನಾನು ನಿಮ್ಗೆ ಕ್ಲೂ ಕೂಡ ಕೊಟ್ಟೆ. 4 ಟೈಪಿನ ಕೆರೆ ಉಂಟು ಅಲ್ಲಿ ಅಂತ. ಗೊತ್ತಾಗ್ಲಿಲ್ವಾ? ಹೌದಾ? ಪರವಾಗಿಲ್ಲ, ನೋ ಇಶ್ಯೂಸ್. ಅದಕ್ಕೆ ಟಫ್ ಇಡುದು. ಎವ್ರಿ ಟೈಮ್ ವಿನ್ ಆಗ್ಲಿಕ್ಕೆ ಆಗ್ತದಾ?
ಖಂಡಿತ ಇಲ್ಲ. ಅಲ್ವಾ? ಓಕೆ, ಬೇಜಾರ್ ಮಾಡ್ಕೊಂಬೇಡಿ, ಓಕೆನಾ? ಕಾಂಪ್ಲಿಮೆಂಟರಿ ಗಿಫ್ಟ್ ಉಂಟು. ಓಕೆ, ನೆಕ್ಸ್ಟ್ ಟೈಮ್ ಕೂಡ ಹೀಗೆ ಕಾಲ್ ಮಾಡ್ಬೇಕಾಯ್ತಾ? ಆಯ್ತಾಯ್ತು, ಖಂಡಿತ. ಓಕೆ, ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಅನ್ನಪೂರ್ಣದವರೇ ಕಾಲ್ ಮಾಡಿದ್ದಕ್ಕೆ. ಬಾಯ್, ಟೇಕ್ ಕೇರ್. ಎಸ್, ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಫಸ್ಟ್ ಕಾಲರ್ ಅನ್ನಪೂರ್ಣ ಅವರು ಕಾಲ್ ಮಾಡಿದ್ರು. ಸೊ ತುಂಬಾನೇ ಖುಷಿ ಆಯ್ತು ಅವರೊಟ್ಟಿಗೆ ಸೆಕೆಂಡ್ ಟೈಮ್ ಮಾತಾಡಿ. ಬಟ್ ಥರ್ಡ್ ರೌಂಡಲ್ಲಿ ಲೂಸ್ ಆದರು. ಬಟ್ ಪರವಾಗಿಲ್ಲ, ಏನು ಬೇಜಾರಿಲ್ಲ. ಸೊ ಅವ್ರಿಗೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತೂ ಖಂಡಿತ ಇದೆ. ಸೊ ಹಾಗೆ ನಿಮಗೂ ಕೂಡ ಗಿಫ್ಟ್ ಬೇಕಾ? ಸೊ ನೀವು ಮಾಡಬೇಕಾಗಿರೋದು ಏನಂತ ಗೊತ್ತೇ ಇದೆಯಲ್ಲ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬೇಗ ಕಾಲ್ ಮಾಡಬೇಕು. ನಾನು ಕೇಳೋ ಸಿಂಪಲ್ ಆಗಿರುವ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಸೊ ಹಾಗೆ ಕಾರ್ಯಕ್ರಮದಲ್ಲಿ ಒಂದಕ್ಕಿಂತ ಜಾಸ್ತಿ ವಿನ್ನರ್ಗಳೇನಾದರೂ ಇದ್ದರೆ ಲಾಸ್ಟಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಚಿಟ್ಸ್ ತೆಗಿತೇವೆ. ಎಷ್ಟು ಜನ ವಿನ್ನರ್ ಆಗಿದ್ದಾರೆ ಅವರ ಹೆಸರನ್ನು ಬರೆದು ಚಿಟ್ಸನ್ನು ತೆಗಿತೇವೆ. ಸೊ ಲಕ್ಕಿ ಡ್ರಾ ಟೈಪ್. ಸೊ ಅದರಲ್ಲಿ ಫೈನಲ್ ಆಗಿರುವ ವಿನ್ನರನ್ನು ಇಡೀ ಶೋದ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಎಸ್, ನಿಮಗೂ ಕೂಡ ಗಿಫ್ಟ್ ಬೇಕಾ? ಹಾಗಾದರೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಸೊ ಎಸ್, ಹಾಗೆ ಫಸ್ಟ್ ರೌಂಡ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಜನರಲ್ ನಾಲೆಜ್ ಕ್ವೆಶನ್ಸ್ ಕೇಳ್ತಾನೆ. ಸೊ 30 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡಬೇಕು. ಇನ್ನು ಸೆಕೆಂಡ್ ರೌಂಡಲ್ಲಿ ಬ್ಲಡ್ ಫೋಟೋ ಪ್ಲೇ ಆಗುತ್ತೆ. ಸೊ ಆ ಫೋಟೋದಲ್ಲಿರೋರು ಯಾರು ಅಂತ ಕೂಡ 30 ಸೆಕೆಂಡ್ಸಲ್ಲಿ ಕಂಡುಹಿಡಬೇಕು. ಸೊ ಲಾಸ್ಟ್ ರೌಂಡ್ ವಿಜುವಲ್ಸ್ ಪ್ಲೇ ಆಗುತ್ತೆ. ಸೊ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್, ಹಲೋ, ನಮಸ್ತೆ. ಯಾರಿದು? ನಾನು ಆದಿತ್ಯ ಹೇಳಿ. ಆದಿತ್ಯ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಡಯಾನ. ಎಲ್ಲಿಂದ? ಡಯಾನ. ಡಯಾನ? ಉಡುಪಿ ಡಯಾನ. ಉಡುಪಿ. ಓಕೆ. ಆದಿತ್ಯ, ಏನ್ ಮಾಡ್ಕೊಂಡಿರೋದು? ನಾನು ಇಂಜಿನಿಯರಿಂಗ್ ಮಾಡ್ತೇನೆ. ಇಂಜಿನಿಯರಿಂಗ್ ಮಾಡುದಾ? ಇವತ್ತೆಂತ ರಜೆಯಾ? ರಜೆ, ಸ್ಯಾಟರ್ಡೆ ಅಲ್ಲ. ಸ್ಯಾಟರ್ಡೆ ರಜೆ. ಓ ಹಾಗೆ. ಮತ್ತೆ ಕಾಫಿ ಎಲ್ಲ ಆಯ್ತಾ? ಕಾಫಿ ಆಗ್ಲಿಲ್ವಾ? ಯಾಕೆ? ಇನ್ನು ಕೂಡ ಟೈಮ್ ಆಯ್ತಲ್ಲ, 5 ಕಾಲು. ನಮ್ದು ನಾನು ಕಾಫಿ ಕುಡಿಯೋದಿಲ್ಲ. ಕಾಫಿ ಕುಡಿದ ಮತ್ತೆ ಜ್ಯೂಸ್ ಕುಡಿಯುದಾ? ಹಾ. ಓಕೆ, ಎಸ್. ಕಾರ್ಯಕ್ರಮದ ಸ್ಪೆಷಾಲಿಟಿ ಎಲ್ಲ ಗೊತ್ತುಂಟಲ್ಲ, ಕ್ವಶನ್ಸ್ ಎಲ್ಲ? ಅದೇ ನೋಡಿದ್ದೇನೆ, ಹಾಗೆ ಕಾಲ್ ಮಾಡಿದ್ದು. ಹೌದಾ? ಓಕೆ, ರೆಡಿ ಇದ್ದೀರಾ ಹಾಗಾದ್ರೆ? ರೆಡಿ. ಎಸ್, ಫಸ್ಟ್ ರೌಂಡ್ಗೆ ಹೋಗೋಣವಾ? ಎಸ್, ಓಕೆ. ಆದಿತ್ಯ ಅವ್ರಿಗೋಸ್ಕರ ಫಸ್ಟ್ ರೌಂಡಿನ ಫಸ್ಟ್ ಕ್ವಶನ್ ಪ್ಲೀಸ್. ಎಸ್, ಆದಿತ್ಯ ಅವರೇ, ನಿಮ್ಮ ಕ್ವಶನ್ಸ್ ಪ್ಲೇ ಆಗಿದೆ. ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಥೈರಾಯ್ಡ್? ಕಾಣಿಸ್ತಿದ್ಯಾ ಕ್ವಶನ್? ಇಲ್ಲ, ಕಾಣಿಸ್ತಾನೆ ಇಲ್ಲ. ಬರ್ತಾ ಉಂಟಾಯ್ತಾ ಆನ್ ದ ವೇ? ಇದು ನಮ್ದು ಸ್ಲೋ ಇದಲ್ಲ. ಎಂತ ಸ್ಲೋ ಉಂಟಾ? ಟಿವಿ ಸ್ಲೋ ಉಂಟು, ಕಾಣ್ತಿಲ್ಲ. ಓಕೆ, ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಥೈರಾಯ್ಡ್, ಪಿಟ್ಯೂಟರಿ, ಲಿವರ್? ಇವಾಗ ಕಾಣಿಸ್ತಿದ್ಯಾ ಕ್ವಶನ್ಸ್? ಈಗ ಅಂತ. ಓಕೆ, ಯಾವ್ದಿರ್ಬೋದು ಆನ್ಸರ್? ಯಾವುದು? ಟೈಮ್ ಓಡ್ತಾ ಉಂಟು. ಲಿವರಾ? ಅತಿ ದೊಡ್ಡ ಗ್ರಂಥಿ ಲಿವರಾ? 100%? ಅಯ್ಯೋ, ನಾವು ಬಯಾಲಜಿ ಸ್ಟೂಡೆಂಟ್ ಅಲ್ಲ. ಪರವಾಗಿಲ್ಲ, ಆದ್ರೂ ಕೂಡ ಗೆಸ್ ಮಾಡ್ಬೇಕು. ಓಕೆ, ಟೈಮ್ ಓಡ್ತಾ ಉಂಟು. ಲಿವರ್ ಲಾಕ್ ಮಾಡುದಾ? ಲಾಕ್ ಮಾಡಿಬಿಡಿ. ಚೇಂಜ್ ಮಾಡುದು ಬೇಡವಾ? ಬೇಡ, ಮೂಡಿಲ್ಲ ಈಗ. ಮೂಡಿಲ್ವಾ? ಚೇಂಜ್ ಮಾಡ್ಲಿಕ್ಕೆ ಮೂಡಿಲ್ವಾ? ಓಕೆ, ಲಿವರ್. ಏನು ಬಯಾಲಜಿ ಸ್ಟೂಡೆಂಟ್ ಅಲ್ಲ, ಆದ್ರೂ ಕೂಡ ಪಟ್ಟ ಅಂತ ಆನ್ಸರ್ ಕೊಟ್ರಲ್ಲ, ಏನಿದಾರ ರಹಸ್ಯ? ಮನೆಯಲ್ಲಿ ನನ್ನ ಅಣ್ಣ ಇದ್ದಾನೆ. ಓ, ಅವ್ರು ಹೇಳ್ಕೊಡ್ತದಾ? ಅವರೆಂತ ಬಯಾಲಜಿ ಸ್ಟೂಡೆಂಟಾ? ಅವ ಬಯಾಲಜಿ ಅಲ್ಲಪ್ಪ, ಅವ ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಅವನದಲ್ಲಿ ಬಯಾಲಜಿ. ಇಬ್ರು ಕೂಡ ಇಂಜಿನಿಯರಾ? ಇಬ್ರು ಇಂಜಿನಿಯರ್. ಓಕೆ, ಎಸ್ ಆದಿತ್ಯ, ಹಾಗಾದ್ರೆ ಉತ್ತರ ಸರಿಯಾ ತಪ್ಪ ಅಂತ ನೋಡೋಣವಾ? ಎಸ್, ಓಕೆ, ಆದಿತ್ಯ ಅವರು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪ ಅಂತ ನೋಡೋಣ. ಆನ್ಸರ್ ಲಿವರ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ರೈಟ್. ಸರಿಯಾದ ಉತ್ತರ. ಖುಷಿ ಆಯ್ತಾ? ಖುಷಿ. ಅದ್ಯಾಕೆ ಹಾಗೆ? ಫುಲ್ ಖುಷಿ. ಹಾಗೆ ಲಾಸ್ಟ್ ಅಲ್ಲಿ ವಿನ್ ಆದ್ರೆ ಮಾತ್ರ ಖುಷಿಯಾ? ಎಂತ ಮಾರ್ರೆ, ಫಸ್ಟ್ ರೌಂಡ್ ಅಲ್ಲಿ ವಿನ್ ಆದ್ರೆ ಕೂಡ ಖುಷಿ. ಅದು ಖುಷಿ. ತುಂಬಾ ಖುಷಿ. 100% ಖುಷಿ ಅಲ್ಲ? ಹಾಗೆ. ಓಕೆ, ಎಸ್ ಆದಿತ್ಯ ಅವರ ಸೆಕೆಂಡ್ ರೌಂಡ್ ಗೆ ರೆಡಿ ಆಗಿದ್ದೀರಾ ಹಾಗಾದ್ರೆ? ರೆಡಿ ಆಗಿದೆ. ಎಸ್, ಓಕೆ, ಹಾಗಾದ್ರೆ ಸೆಕೆಂಡ್ ರೌಂಡಿನ ಸೆಕೆಂಡ್ ಕ್ವೆಶನ್ಸ್ ಫೋಟೋ ಪ್ಲೇ ಆಗ್ಲಿ ಆದಿತ್ಯ ಅವರಿಗೋಸ್ಕರ. ಎಸ್, ಒಂದು ಬ್ಲಡ್ ಇಮೇಜ್ ಪ್ಲೇ ಆಗಿದೆ. ಸೊ ಆಪ್ಷನ್ಸ್ ಹೇಳ್ಬಿಡ್ತೇನೆ. ದರ್ಶನ್, ರಕ್ಷಿತ್ ಶೆಟ್ಟಿ, ಸುದೀಪ್ ಮತ್ತೆ ದೇವರಾಜ್.
ಆ ಹುಡುಗರದ ಆಗಿದ್ದಲ್ಲ ಹೇಳಿ ಯಾರಂತ? ದರ್ಶನ, ರಕ್ಷಿತ್ ಶೆಟ್ಟಿಯ, ಸುದೀಪ್? ಫೋಟೋವೇ ಕಾಣಲಿಲ್ಲ. ಇರಿ ಬರ್ತಾ ಉಂಟಾಯ್ತಾ? ಸ್ವಲ್ಪ ಉಡುಪಿ ದೂರ ಅಲ್ಲ ಇಲ್ಲಿಂದ? ಒಂಚೂರು ದೂರ ಜಾಸ್ತಿ ಉಂಟು. ಹೌದು ಹೌದು, ಹಾಗೆ ಆನ್ ದ ವೇ ಉಂಟು. ಇರ್ಲಿ ಇರ್ಲಿ. ದರ್ಶನ್ ಸುದೀಪ್ ಅವರದ್ದೆಲ್ಲ ರಪಟ್ಟೆ ಗೊತ್ತಾಗ್ತದಲ್ಲ. ಮತ್ತೆ ಇನ್ನು ಕೂಡ ಇದ್ದಾರೆ ಇಬ್ರು, ರಕ್ಷಿತ್ ಶೆಟ್ಟಿ ಮತ್ತೆ ಯಾರಿದು? ದರ್ಶನ್ 100%. ಅಯ್ಯೋ ನಾನ್ ಪಕ್ಕ ಆಗ್ತೇನೆ. ಪಕ್ಕ ಎಂತ ಫ್ಯಾನ್ ದರ್ಶನ್ ಇದ್ದು? ದಿವಸ್ ನೋಡಿ ಗೊತ್ತಾಗ್ತದೆ. ತುಂಬಾ ಇಷ್ಟವಾ ದರ್ಶನ್? ಅಯ್ಯೋ ದರ್ಶನ ಅದು ಮೂರು ಜನರ ಹೆಸರು ನಂಗೆ ಬಾರಿ ಇಷ್ಟ. ಹೌದಾ? ಓಕೆ, ಬಾರಿ ಇಷ್ಟ. ಹೌದಾ? ಓಕೆ, ವೆರಿ ಗುಡ್. ಎಸ್, ಓಕೆ. ಹಾಗಾದ್ರೆ ದರ್ಶನ್ ಉತ್ತರ ಸರಿಯಾ ತಪ್ಪ ಅಂತ ನೋಡೋಣವಾ? ನೋಡಿ ನೋಡಿ. ಎಸ್, ಓಕೆ. ಆದಿತ್ಯ ಅವರು ದರ್ಶನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಸೊ ಉತ್ತರ ಸರಿಯಾ ತಪ್ಪ? ಸರಿಯಾ ತಪ್ಪ? ಉತ್ತರ ದರ್ಶನ್ ಸರಿಯಾ ತಪ್ಪ? ಎಸ್, ಆನ್ಸರ್ ಇಸ್ ಕರೆಕ್ಟ್. ವಾವ್, ನೋಡಿ ದರ್ಶನ್ ಫ್ಯಾನ್ ಆದದ್ದಕ್ಕೂ ಸಾರ್ಥಕ ಆಯ್ತು, ಕಂಡಿಡಿದ್ರಲ್ಲ. ಹುಡುಗರದ್ದು ಗೊತ್ತಾಗ್ತದೆ, ಹುಡುಗಿಯರದ್ದು ಹಾಕಿದ್ರೆ ರಬಟ್ಟು ಗೊತ್ತಾಗ್ತದೆ. ಅದೆಂತ ಮಾರೆ, ಹುಡುಗರಿಗೆ ಜಾಸ್ತಿ ಹುಡುಗಿಯರದೇ ಗೊತ್ತಾಗ್ಬೇಕಲ್ಲ ಮುಖ ನೋಡಿ. ಇಲ್ಲ ಇಲ್ಲ ಇಲ್ಲ, ಹುಡುಗರಿಗಿಂತ ಜಾಸ್ತಿ ಹುಡುಗಿಯರದ್ದು ಗೊತ್ತಾಗ್ಬೇಕು. ಮಾತ್ರ ನಾವು ಹುಡುಗಿಯರ ಫೇಸ್ ಎಂತ ಹೇಳ್ತಾರೆ ಅಷ್ಟು ಬೇಕು ಗೊತ್ತಾಗುದಿಲ್ಲ. ಕೂದಲೇ ಜಾಸ್ತಿ ಇರ್ತಾರೆ, ಕೆಲವು ಕೂದಲು ಬೇರೆ ಬೇರೆ ಸ್ಟೈಲ್ ಅಲ್ಲೆಲ್ಲ ಇರ್ತಾರೆ ಅಲ್ವಾ, ಹಾಗೆ. ಹುಡುಗರದ್ದು ಒಂದೇ ಸ್ಟೈಲ್. ಹೌದು, ಕರೆಕ್ಟ್ ಕರೆಕ್ಟ್. ದರ್ಶನ್ ಅಂದ್ರೆ ಇಷ್ಟವಾ? ಯಾವ್ದೆಲ್ಲ ಫಿಲ್ಮ್ ಇಷ್ಟ ದರ್ಶನ್ ಇದ್ದು? ದರ್ಶನ್ ಮೂವಿ ನನಗೆ ಲಾಸ್ಟ್ ಇದು ಕ್ರಾಂತಿ ಇಷ್ಟ. ಕ್ರಾಂತಿ ನೋಡಿದ್ರಾ? ಕ್ರಾಂತಿ ಮೂವಿ? ಹೌದು, ಚೆನ್ನಾಗುಂಟು. ಎಸ್, ಓಕೆ. ಹಾಗಾದ್ರೆ ಆದಿತ್ಯ ಅವರ ಥರ್ಡ್ ರೌಂಡ್ ಗೆ ರೆಡಿ ಆಗಿದ್ದೀರಾ? ರೆಡಿ. ಫುಲ್ ರೆಡಿ ಆಗಿದ್ರಲ್ಲ ಜೋಶಲ್ಲಿ? ಎಸ್, ಓಕೆ. ಹಾಗಾದ್ರೆ ಥರ್ಡ್ ರೌಂಡ್ ನ ಥರ್ಡ್ ವಿಜುವಲ್ ಪ್ಲೇ ಆಗಿ ಆದಿತ್ಯ ಅವ್ರಿಗೋಸ್ಕರ. ಸೊ ಎಸ್, ಆದಿತ್ಯ ಅವರೇ ಒಂದು ಗುಡ್ಡ ಕಾಣಿಸ್ತಿದೆ, ಫುಲ್ ಮಿಸ್ಟ್ ಎಲ್ಲ ಇದೆ. ಆಗದವರಿಗೂ ಗುಡ್ಡ ತೋರಿಸಿದ್ರು. ಆಗದ ಗುಡ್ಡ ಅಲ್ಲ, ಈಗ ಬೇರೆ ಗುಡ್ಡೆ. ನೋಡಿ ನೋಡಿ, ಇದು ಖಂಡಿತ ಗೊತ್ತಾಗ್ತದೆ. ಇದು ದಕ್ಷಿಣ ಕನ್ನಡದ ಒಂದು ಅತಿ ಎತ್ತರವಾದ ಪ್ರದೇಶ. ತುಂಬಾ ಜನ ಎಲ್ಲ ಏನು ನಮ್ ಕಡೆ ಇದೆಯಲ್ಲ, ನೋಡ ಅತಿ ಎತ್ತರದ ಪ್ರದೇಶ. ಬಾರಿ ಚಂದ ಉಂಟು. ಬಾರಿ ಚಂದ ಉಂಟು, ಹೋಗ್ಲಿಲ್ವಾ? ನೋಡಿ ನೋಡಿ, ಈಗ ಗೊತ್ತಾಗ್ತುಂಟ ಯಾವ್ದಂತ? ಎಲ್ಲ ಉಂಟು, ಗೊತ್ತಾಯ್ತಾ? ಒಂದು ಸತಿ ವಿಡಿಯೋ ಒಳ್ಳೆ ಪ್ಲೇ ಮಾಡ್ತೀರಲ್ಲ, ಹಾಗೆ ಇರ್ಲಿ. ಎಂತ ಮಾರಿ, ಎಷ್ಟು ಸತಿ ಪ್ಲೇ ಮಾಡುದು? ಹೇಳಿ ಆನ್ಸರ್, ಇಲ್ಲಿ ಟೈಮ್ ಆಯ್ತು. ಯಾವ್ದು? ಯಾಣ ಹಾಕಿ ಬಿಡ್ತೇವೆ. ಯಾಣವಾ? 100% ಅಲ್ಲ? ಹೋಗಿದ್ರ ಯಾಣಕ್ಕೆ? ನೋಡುವಾಗ ಹಾಗೆ ಹೋಗಿದ್ದೇನೆ. ಅಲ್ಲಲ್ಲ, ಯಾಣಕ್ಕೆ ಹೋಗಿದ್ದೀರಾ ನೀವು? ಹೋಗಿದ್ದೀರಾ? ಹೋಗಿದ್ದೇನೆ. ಸೊ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಾ ಯಾಣ ಅಂತ? ಆ ಬೇಸಿಸ್ ಮೇಲೆ ಯಾಣ ಅಂತ ಹೇಳ್ತಿದ್ದೀರಾ? ಹೌದೇ. ಓಕೆ, ಎಸ್. ಹಾಗಾದ್ರೆ ಯಾಣ ಉತ್ತರ ಸರಿಯಾ ತಪ್ಪ ಅಂತ ನೋಡೋಣವಾ? ನೋಡುವ. ಓಕೆ, ಆದಿತ್ಯ ಅವರು ಯಾಣ ಅಂತ ಉತ್ತರ ಕೊಟ್ಟಿದ್ದಾರೆ. ಸೊ ಉತ್ತರ ಸರಿಯಾ ತಪ್ಪ ಅಂತ ನೋಡೋಣ. ಯಾಣ ಉತ್ತರ ಸರಿಯಾ ತಪ್ಪ? ಬ್ಯೂಟಿಫುಲ್ ಪ್ಲೇಸ್ ಒಂದು. ಸೊ ಯಾಣ ಅಂತ ಉತ್ತರ ಕೊಟ್ಟಿದ್ದೀರಾ. ಸೊ ಉತ್ತರ ತಪ್ಪು. ಅಯ್ಯಯ್ಯೋ, ತಪ್ಪಾಯ್ತಲ್ಲ. ಯಾಕೆ ಫುಲ್ ಕನ್ಫ್ಯೂಷನ್ ಆದ್ರಾ? ಯಾವ್ದು ಗೊತ್ತುಂಟ ಅದು ಪ್ಲೇಸ್? ಕೊಣಾಜೆ ಕಲ್ಲು. ಕೇಳಿದ್ದೀರಾ? ಕೇಳಿಲ್ಲ. ಮೂಡುಬಿದ್ರೆಯಲ್ಲಿದೆ ಅಲ್ಲ? ಮೂಡುಬಿದ್ರೆ ಹೌದು, ಟೂರಿಸ್ಟ್ ಪ್ಲೇಸ್ ಅದು. ಈಗ ಗೊತ್ತಾಯ್ತು. ಯಾಣದಲ್ಲಿ ಫುಲ್ ಸ್ಟ್ರಕ್ಚರ್ ಎಲ್ಲ ಉಂಟು ಕಲ್ಲಿನಲ್ಲಿ. ಇದು ಫುಲ್ ಪ್ಲೇನ್ ಇತ್ತು, ಕಂಡುಹಿಡಿಬಹುದಿತ್ತು. ಸ್ವಲ್ಪ ಕನ್ಫ್ಯೂಷನ್ ಆದ್ರೆ ಅಂತ ಕಾಣ್ತದೆ ಅಲ್ವಾ? ಅದು ಅಣ್ಣಂದು ಪ್ರೆಷರ್ ಇತ್ತು, ವಿನ್ ಆಗ್ಲೇಬೇಕಂತ ಪ್ರೆಷರ್ ಅಲ್ಲಿಯಾ? ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ. ಏನೇನು? ಹೌದು ಹೌದು, ಖಂಡಿತವಾಗ್ಲು. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇದೇ ತರ ಕಾಲ್ ಮಾಡ್ಬೇಕು, ಓಕೆನಾ? ಎಸ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ ಅವರೇ ಕಾಲ್ ಮಾಡಿದಕ್ಕೆ. ಬಾಯ್, ಟೇಕ್ ಕೇರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆದಿತ್ಯ ಅವರು ಕಾಲ್ ಮಾಡಿದ್ರು. ಸೊ ಅವರು ಕೂಡ ಥರ್ಡ್ ರೌಂಡ್ ಅಲ್ಲಿ ತಪ್ಪು ಆನ್ಸರ್ ಅನ್ನ ಹೇಳಿದ್ರು. ಸೊ ಪರವಾಗಿಲ್ಲ, ನೋ ಇಶ್ಯೂಸ್. ಸೊ ನಿಮಗೂ ಕೂಡ ಬಹುಮಾನ ಬೇಕಾ? ಹಾಗಾದ್ರೆ ಬೇಗ ಕಾಲ್ ಮಾಡಬೇಕು. ಕಾಲ್ ಮಾಡಿ, ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣ ಚಿಕ್ಕದಾಗಿ ಒಂದು ಕಾಫಿ ಕುಟ್ಕೊಂಡು ಬೇಗ ಬರ್ತೇನೆ. ಸೊ ಎಲ್ಲೂ ಹೋಗ್ಬೇಡಿ, ಇಲ್ಲೇ ಟಿವಿ ಮುಂದೆ ಕಾಯ್ತಾ ಇರಿ, ನಾನು ಬೇಗ ಬರ್ತೇನೆ. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್.
ಆಫ್ಟರ್ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸೂಪರ್ ಸೆಕೆಂಡ್ಸ್. ಎಸ್ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ವಿನ್ನರ್ ಆದವರಿಗೆ ಆಕರ್ಷಕ ಬಹುಮಾನಗಳು ಕೂಡ ಇದೆ. ಸೊ ಫಸ್ಟ್ ಬಹುಮಾನವಾಗಿ ನಮ್ಮ ಹೆವೆನ್ ರೋಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್ ಇದೆ. ಸೊ ಹಾಗೆ ಮಾರುತಿ ಸುಜುಕಿ ಅರೇನಾ ಮಾಂಡವಿ ಮೋಟರ್ಸ್ ಅವರ ಕಡೆಯಿಂದ ಕೂಡ ಗಿಫ್ಟ್ ವೌಚರ್ಸ್ ಇದೆ. ಸೊ ಗಿಫ್ಟ್ ವೌಚರ್ಸ್ಗಳ ಬಗ್ಗೆ ಹೇಳ್ತಾನೆ, ಬಟ್ ಕಾಲರ್ ರೆಡಿ ಇದ್ದಾರೆ. ಓ ಶಿಟ್, ಬಟ್ ಕಾಲ್ ಕಟ್ ಆಯಿತು ಅಂತ ಅಂದ್ಕೊಳ್ತಾನೆ, ಬಟ್ ಪರವಾಗಿಲ್ಲ. ಸೊ ಕಾಲರ್ಸನ್ನು ಮಾತಾಡ್ಸೋಣ. ಸೊ ಎಸ್ ಮತ್ತೆ ರೆಡಿ ಇದ್ದಾರೆ ಕಾಲರ್, ಮಾತಾಡ್ಸೋಣ. ಹಾಯ್. ಹೆಲೋ, ಗುಡ್ ಈವ್ನಿಂಗ್. ಹೆಲೋ, ಗುಡ್ ಈವ್ನಿಂಗ್. ಯಾರಿದು? ನೈತಿಕ್. ನೈತಿಕ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಡುಪಿಯಿಂದ. ಉಡುಪಿಯಿಂದ. ನೈತಿಕ್, ಕಾಫಿ ಆಯ್ತಾ? ಇಲ್ಲ, ಆಗ್ಲಿಲ್ಲ, ಆಗ್ಬೇಕಂತೆ. ಇನ್ನಾಗ್ಬೇಕಾ? ಏನು ಸ್ಪೆಷಲ್? ಏನ್ ಮಾಡಿದೀರಾ ಕಾಫಿ ಸ್ಪೆಷಲ್? ಕಾಫಿ ಎಂತ ಮಾಡ್ಲಿಲ್ಲ, ಖಾಲಿ ಕಾಫಿ. ಎಂತ ಮಾಡ್ಲಿ, ಖಾಲಿ ಕಾಫಿ? ಏನು ಚಪ್ಪ ಇದ್ದೀರಾ? ಜೋಶೇ ಇಲ್ಲ. ಜೋಶ್ ಉಂಟು ನಂಗೆ. ಓಕೆ, ಏನ್ ಮಾಡ್ಕೊಂಡಿರೋದು ನೈತಿಕ್? 8th ಸ್ಟ್ಯಾಂಡರ್ಡ್ ಓದ್ತಿದ್ದೇನೆ. 8th ಸ್ಟ್ಯಾಂಡರ್ಡ್. ರಜೆಯಾ ಅಲ್ಲ ಸ್ಕೂಲ್ ಆಯ್ತಾ? ಇಲ್ಲ, ಆಗ್ಬೇಕಷ್ಟೇ. ಎಕ್ಸಾಮ್ ನಾಳೆ. ಓ ಎಕ್ಸಾಮ್ಸ್, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಆಯ್ತಾ ಎಕ್ಸಾಮ್ಸ್? ಥ್ಯಾಂಕ್ಸ್. ಎಸ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಿದ್ದೇನೆ. ಓಕೆ, ಹಾಗಾದ್ರೆ ರೆಡಿ ಇದ್ದೀರಾ ಕ್ವಶನ್ಸ್ಗೆ? ರೆಡಿ ಇದ್ದೇನೆ. ಎಸ್, ಓಕೆ, ಫಸ್ಟ್ ರೌಂಡ್ಗೆ ಹೋಗೋಣವಾ? ಹೋಗುವ. ಎಸ್, ಓಕೆ, ನೈತಿಕ್ ಅವ್ರಿಗೋಸ್ಕರ ಫಸ್ಟ್ ರೌಂಡಿನ ಫಸ್ಟ್ ಕ್ವಶನ್ಸ್ ಬರಲಿ. ಎಸ್, ನೈತಿಕ್ ಅವರೇ ಕಾಣಿಸ್ತಿದೆಯಾ ಕ್ವಶನ್? ಕಾಣಿಸ್ತಿದೆಯಾ ನೈತಿಕ್ ಅವರ ಕ್ವಶನ್? ಇಲ್ಲ. ಇಲ್ವಾ? ಬರ್ತಾ ಉಂಟಾಯ್ತಾ? ಆನ್ ದ ವೇ. ಈಗ ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ವಾ? ಇಲ್ಲ, ಕಾಣಿಸ್ತಿಲ್ಲ. ಓಕೆ, ಕ್ವಶನ್ ಏನ್ ಗೊತ್ತಾ? ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನ ಉತ್ಪಾದಿಸುವ ರಾಜ್ಯ ಯಾವುದು? ಇವಾಗ ಕಾಣಿಸ್ತಿದ್ಯಾ ಕ್ವಶನ್? ಇಲ್ಲ. ಕಾಣಿಸ್ತಿಲ್ವಾ? ಈಗ ಕಾಣಿಸ್ತಾ ಉಂಟು. ನೋಡಿ, ಟೈಮ್ ಓಡ್ತಾ ಇದೆ. ಆನ್ಸರ್ ಪಟ್ಟ ಅಂತ ಹೇಳ್ಬೇಕು. ಕರ್ನಾಟಕ. ಕರ್ನಾಟಕವಾ? 100% ಲಾಕ್ ಮಾಡೋದಾ? ಯಾರು ತುಂಬಾ ಜನ ಆನ್ಸರ್ ಹೇಳ್ತಿದ್ದಾರೆ ನಿಮ್ಗೆ. ಅದು ಅಣ್ಣ ಒಬ್ಬ. ಅಣ್ಣವಾ? ಹೇಗೆ ಫುಲ್ ಕಾನ್ಫಿಡೆಂಟ್ ಹೇಳ್ತಾ ಇದ್ದಾರೆ ಕರ್ನಾಟಕ ಕರ್ನಾಟಕ ಅಂತ. ಓಕೆ, ಎಸ್, ಆನ್ಸರ್ ಸರಿಯಾ ತಪ್ಪ ಅಂತ ನೋಡೋಣವಾ? ನೋಡ. ಎಸ್, ಓಕೆ, ನೈತಿಕ್ ಅವರು ಆನ್ಸರ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ನೋಡೋಣ. ಎಸ್, ಕರ್ನಾಟಕ ಉತ್ತರ ಸರಿ. ವಾ, ಫುಲ್ ಅಣ್ಣ ಎಲ್ಲ ಹೆಲ್ಪ್ ಮಾಡಿದಕ್ಕೂ ಕೂಡ ಈಸಿ ಆಯ್ತಲ್ಲ ಕ್ವಶನ್ಗೆ ಆನ್ಸರ್. ಖುಷಿ ಆಯ್ತಾ? ಖುಷಿ ಆಯ್ತು. ಕಾಫಿ ನೋಡಿ, ಕಾಫಿಯಿಂದ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ತಲ್ಲ ಕಾಫಿಯಿಂದ. ಓಕೆ, ಹಾಗಾದ್ರೆ ಸೆಕೆಂಡ್ ರೌಂಡ್ಗೆ ರೆಡಿ ಆಗಿದ್ದೀರಾ? ರೆಡಿ ಆಗಿದ್ದೀನಿ. ಎಸ್, ಸೆಕೆಂಡ್ ರೌಂಡ್ ಅಲ್ಲಿ ಬ್ಲರ್ ಫೋಟೋ ಪ್ಲೇ ಆಗುತ್ತೆ. ಸೊ ಯಾರಂತ ಹೇಳ್ಬೇಕು, ಓಕೆನಾ? ಎಸ್, ಓಕೆ, ನೈತಿಕ್ ಅವ್ರಿಗೋಸ್ಕರ ಸೆಕೆಂಡ್ ರೌಂಡ್ ನ ಫೋಟೋ ಬರ್ಲಿ. ಫೋಟೋ ಪ್ಲೀಸ್. ಎಸ್, ಫೋಟೋ ಪ್ಲೇ ಆಗಿದೆ. ಇವ್ರು ಯಾರು ಅಂತ ಹೇಳ್ಬೇಕು. ಫೋಟೋ ಬರ್ಲಿಲ್ವಾ? ಬರ್ತದೆ, ಆಯ್ತಾ? ಓಕೆ, ಸೊ ಇವರು ಕನ್ನಡ ಚಿತ್ರರಂಗದ ಹೆಸರಾಂತ ನಟ. ಸೊ ಹಲವಾರು ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವಾಗ ಕಾಣಿಸ್ತಿದ್ಯಾ ಯಾರಂತ? ಇನ್ನು ಕೂಡ ಕಾಣಲಿಲ್ವಾ? ಈಗ ನೋಡಿ, ಕರೆಕ್ಟ್. ಒಮ್ಮೆ ರಿಫ್ರೆಶ್ ಮಾಡಿ ಟಿವಿಯನ್ನು, ಬರ್ತದೆ. ಬರದಿಲ್ವಾ? ಈಗ ಕಾಣಿಸ್ತಾ? ಯಾರು ಆನ್ಸರ್? ಯಾರಿವ್ರು? ಟೈಮ್ ಆಯ್ತು, ಟೈಮ್ ಆಯ್ತು. ಯಾರು ಆನ್ಸರ್ ಹೇಳಿ? ಸುದೀಪ್. 100%? ಸುದೀಪ್ ಇದ್ ಮೂವಿ ಎಲ್ಲ ನೋಡ್ತೀರಾ? ಫ್ಯಾನಾ ಸುದೀಪ್ ಇದ್ದು? ನೋಡಿ, ಕಬ್ಜಾ ಮೂವಿ ನೋಡಿದ್ರಾ? ಕಬ್ಜಾ ಮೂವಿ ನೋಡಿದ್ರಾ? ನೋಡ್ಲಿಲ್ಲ. ಇನ್ನು ನೋಡ್ಬೇಕಾ? ಓಕೆ, ಎಸ್, ಉತ್ತರ ಸರಿಯಾ ತಪ್ಪ ಅಂತ ನೋಡೋಣ. ಎಸ್, ಓಕೆ, ಸುದೀಪ್ ಅಂತ ಉತ್ತರ ಕೊಟ್ಟಿದ್ದಾರೆ ನೈತಿಕ್ ಅವರು. ಸೊ ಉತ್ತರ ಸರಿಯಾ ತಪ್ಪ ಅಂತ ನೋಡೋಣ. ಸೊ ಸುದೀಪ್ ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಸುದೀಪ್. ಸೊ ಉತ್ತರ ಸರಿಯಾ ತಪ್ಪ? ಸರಿ. ವಾವ್, ಆನ್ಸರ್ ಕರೆಕ್ಟ್ ಆಯ್ತಲ್ಲ? ಖುಷಿ ಆಯ್ತಾ? ಫುಲ್ ಜೋಶ್ ಅಲ್ಲಿ ಮಾತಾಡ್ಬೇಕು ನೈತಿಕ್. ಎಂತ 8th ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಫುಲ್ ಜೋಶ್ ಇಲ್ವಾ? ಜೋಶ್ ಇಲ್ವಾ? ಏನು ಟೆನ್ಷನ್ ಎಲ್ಲ ಮಾಡ್ಕೊಂಡ್ಬಾರ್ದು, ಆರಾಮಾಗಿ ಕೂಲ್ ಆಗಿ ಆಡ್ಬೇಕು, ಆಗ ಆನ್ಸರ್ ಕರೆಕ್ಟ್ ಆಗ್ತದೆ. ಓಕೆನಾ? ಎಸ್, ಹಾಗಾದ್ರೆ ಥರ್ಡ್ ರೌಂಡ್ಗೆ ಹೋಗೋಣವಾ? ಎಂತ ಎಂತ? ಬೆಟ್ಟ ಬೇಡವಾ? ನಾನ್ ನಿಮ್ಗೆ ಬೆಟ್ಟವೇ ಕೊಡುವ ಅಂತಿದ್ದೆ.
ಎಂತ ಬರ ದಕ್ಷಿಣ ಕನ್ನಡದಲ್ಲಿದ್ದು ಬೆಟ್ಟ ಎಲ್ಲ ಕಂಡಿಡಿಲಿಕ್ಕೆ ಆಗುದಿಲ್ಲ ಅಷ್ಟೇ. ಕಣ್ಣು ಇಡ್ಲಿಕ್ಕೆ ಆಗುದಿಲ್ಲ ಅದು. ಹೆದರ್ಬಾರ್ದು, ಫುಲ್ ಜೋಶಲ್ಲಿ ಹೇಳ್ಬೇಕು. ಹಾ ಓಕೆನಾ? ಎಸ್, ಓಕೆ. ಹಾಗಾದ್ರೆ ಥರ್ಡ್ ವಿಜುವಲ್ಸ್ ಹೋಗೋಣ. ಹಾ ಎಸ್, ಓಕೆ. ವಿಜುವಲ್ ಪ್ಲೇ ಆಗ್ಲಿ, ವಿಜುವಲ್ ಪ್ಲೀಸ್. ಓಕೆ, ನೋಡಿ ಬೆಟ್ಟ ಕೊಡ್ಲಿಲ್ಲ ನಿಮ್ಗೆ, ಒಂದು ದೇವಸ್ಥಾನ ಕೊಟ್ಟಿದ್ದೇನೆ. ದೇವಸ್ಥಾನ ಎಲ್ಲಿದು? ದೇವಸ್ಥಾನ ಬ್ಯೂಟಿಫುಲ್ ಆಗಿರುವಂತಹ ದೇವಸ್ಥಾನ, ಗುಹೆಯ ಆಕಾರದಲ್ಲಿದೆ ದೇವಸ್ಥಾನ. ಸೊ ಎಲ್ಲ ಒಳಗೆ ಹೋಗಿ ಗುಹೆ ಒಳಗೆ ಪೂಜೆ ಮಾಡ್ತಿದ್ದಾರೆ. ಸೊ ಯಾವ್ದಿದು, ಯಾವ ದೇವಸ್ಥಾನ ಕಾಣಿಸ್ತಿದ್ಯಾ? ವಿಜುವಲ್ಸ್ ಇಲ್ಲ ಇಲ್ವಾ? ಇಲ್ಲ ಈಗ ಕಾಣಿಸ್ತಾ? ಇಲ್ಲ. ಕರೆಕ್ಟ್ ನೋಡಿ ಮಾರ್ರೆ, ಕಾಣ್ತಾ ಉಂಟು. ಈಗ ಬಂತು. ಹಾ ನೋಡಿ, ಈಗ ನೋಡಿ. ದೇವಸ್ಥಾನ ಒಂದು ಪ್ರಾಚೀನವಾದ ದೇವಸ್ಥಾನ, ಎಂತಹ ಹೆಸರುಳ್ಳ ಕ್ಷೇತ್ರ ಇದು. ಎಸ್, ಯಾವುದು ಆನ್ಸರ್ ಹೇಳ್ತೇನೆ. ಹೇಳ್ತೀರಾ? ಹಾ ಯಾವಾಗ? ಈಗ ಹೇಳ್ತೇನೆ. Time ಆಯ್ತು. ನೋಡ್ತೇನೆ. Time ಆಯ್ತು. ವಿಡಿಯೋ ಬೇಗ ಬೇಗ ಹೇಳ್ಬೇಕು. ಹೇಳಿ. ಆನ್ಸರ್ ಗೊತ್ತಿಲ್ಲ. ಗೊತ್ತಿಲ್ವಾ? ಇಲ್ಲ ಗೊತ್ತಾಗ್ಲಿಲ್ವಾ? ಯಾವ್ದಾದ್ರು ಒಂದು ಗೆಸ್ ಮಾಡೋದಲ್ಲ, ಹಾಗೆ ಗೊತ್ತೇ ಆಗುದಿಲ್ಲ ಅದು. ಗೊತ್ತೇ ಆಗುದಿಲ್ವಾ? ಇಲ್ಲ. ಬೇಜಾರಾಯ್ತು, ಎಂತ ಆನ್ಸರೇ ಕಂಡಿಡಿಲಿಲ್ಲ ನೀವು. ಓಕೆ, ಪರವಾಗಿಲ್ಲ, ನೋ ಇಶ್ಯೂಸ್. ಆನ್ಸರ್ ಯಾವ್ದು ಗೊತ್ತುಂಟಾ? ನೆಲ್ಲಿತೀರ್ಥ. ನೆಲ್ಲಿತೀರ್ಥ ಗೊತ್ತುಂಟಾ? ನೆಲ್ಲಿತೀರ್ಥ ಇಲ್ಲ ನಂಗೆ ಗೊತ್ತಿಲ್ಲ. ಗೊತ್ತೇ ಇಲ್ವಾ? ಇಲ್ಲ. ಅಷ್ಟು ಜನ ಹೆಲ್ಪ್ ಮಾಡ್ಲಿಕ್ಕಿದ್ದಾರೆ, ಅವ್ರಿಗೆ ಕೂಡ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಬೇಜಾರಾಯ್ತು. ಪರವಾಗಿಲ್ಲ, ನೋ ಇಶ್ಯೂಸ್. ನೆಕ್ಸ್ಟ್ ಟೈಮ್ ಫುಲ್ ರೆಡಿ ಆಗಿ ಬರ್ಬೇಕು, ಓಕೆನಾ? ಎಲ್ಲ ಕಡೆ ಹೋಗಿ ಬನ್ನಿ ಆಯ್ತಾ, ಅವಾಗ ನಿಮ್ಗೆ ಪ್ಲೇಸ್ ಗೊತ್ತಾಗ್ತದೆ, ಓಕೆನಾ? ಎಸ್, ಓಕೆ. ನೈತಿಕ್ ಅವರೇ, ತುಂಬಾನೇ ಖುಷಿ ಆಯ್ತು ಕಾಲ್ ಮಾಡಿ. ನೆಕ್ಸ್ಟ್ ಟೈಮ್ ಕೂಡ ಕಾಲ್ ಮಾಡ್ಬೇಕು ಹೀಗೆ. ಎಸ್, ಓಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಸ್, ಓಕೆ. ವೀಕ್ಷಕರೇ, ನೋಡಿದ್ರಲ್ಲ, ನೈತಿಕ್ ಅವರು ಕಾಲ್ ಮಾಡಿದ್ರು. ಸೊ ಥರ್ಡ್ ರೌಂಡಲ್ಲಿ ಇವರು ಕೂಡ ಆನ್ಸರನ್ನು ಕಂಡುಹಿಡಿಯಲಿಲ್ಲ. ಪರವಾಗಿಲ್ಲ, ನೋ ಇಶ್ಯೂಸ್. ಕಾಂಪ್ಲಿಮೆಂಟರಿ ಗಿಫ್ಟ್ ಅಂತೂ ಖಂಡಿತ ಇದೆ. ಸೊ ನಾನು ಆವಾಗಲೇ ಗಿಫ್ಟ್ ವೋಚರ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಮಾರುತಿ ಸುಜುಕಿ ಕ್ಯಾರಿನ ಮಾಂಡವಿ ಮೋಟರ್ಸ್ ಅವರ ಕಡೆಯಿಂದ ವೋಚರ್ಸ್ ಇದೆ, ಹಾಗೆ ಶ್ರೇಯಾ ಸ್ವೀಟ್ಸ್ ಹಾಗೆ ಡಿಂಕಿ ಡೈನಿ ಅವರ ಕಡೆಯಿಂದ ಕೂಡ ವೋಚರ್ಸ್ ಇದೆ. ಎಸ್, ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್. ಹಲೋ, ಹಾಯ್. ನಮಸ್ತೆ. ಗುಡ್ ಈವ್ನಿಂಗ್. ಯಾರಿದು? ರಿತಿಕ್. ರಿತಿಕ್. ರಿತಿಕ್ಕಾ? ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ರಿತಿಕ್? ಉಡುಪಿಯಿಂದ. ಉಡುಪಿಯಿಂದ. ಎಸ್, ಹೇಗಿದ್ದೀರಾ? ಆರಾಮ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಿ? ನಾನ್ ಸೂಪರ್. ಏನ್ ಮಾಡ್ಕೊಂಡಿರೋದು ರಿತಿಕ್? 5th ಸ್ಟ್ಯಾಂಡರ್ಡ್. 5th ಸ್ಟ್ಯಾಂಡರ್ಡ್. ಆಯ್ತಾ, ಸ್ಕೂಲೆಲ್ಲ ಆಯ್ತಾ? ಇವತ್ತು ರಜೆ. ಇವತ್ತು ರಜೆ ಯಾಕೆ? ಸ್ಯಾಟರ್ಡೆ ಸ್ಕೂಲ್ ಇರ್ಲಿಲ್ವಾ? ಅಲ್ಲ, ನಮ್ಗೆ ಮಂಗಲ್ ಎಕ್ಸಾಮ್, ಅದಕ್ಕೆ ಓ, ರಜೆ. ಎಕ್ಸಾಮ್ ಆಗಿ ಟಿವಿ ನೋಡುದಾ? ಪರವಾಗಿಲ್ಲ, ನಾನು ಟೀಚರ್ ಹತ್ರ ಹೇಳಲ್ಲ ಆಯ್ತಾ? ಓಕೆ, ಆಲ್ ದ ಬೆಸ್ಟ್ ಆಯ್ತಾ ಎಕ್ಸಾಮ್ಗೆ. ಚೆನ್ನಾಗಿ ಮಾಡಿ ಎಕ್ಸಾಮ್. ಎಸ್, ಓಕೆ. ಹಾಗಾದ್ರೆ ರೆಡಿಯಾ ಫಸ್ಟ್ ಕ್ವಶನ್ಗೆ ಆನ್ಸರ್ ಹೇಳಕ್ಕೆ? ಎಸ್, ಓಕೆ. ನೈತಿಕ್ ಅವ್ರಿಗೋಸ್ಕರ ಫಸ್ಟ್ ಕ್ವಶನ್ಸ್ ಬರಲಿ ಪ್ಲೀಸ್. ಕ್ವಶನ್. ಎಸ್, ಕ್ವಶನ್ ಕಾಣಿಸ್ತಿದ್ಯಾ ರಿತಿಕ್? ಇಲ್ಲ. ಇಲ್ವಾ? ಕರೆಕ್ಟ್ ನೋಡಿ. ಬರ್ಲಿಲ್ಲ ಇನ್ನು. ಬರ್ಲಿಲ್ವಾ? ಕನ್ನಡಕ ಉಂಟಾ? ಕನ್ನಡಕ್ಕೆ ಹಾಕಿ ನೋಡಿ ಒಮ್ಮೆ ಕಾಣಿಸ್ತದ ಅಂತ. ಕನ್ನಡಕ ಇದೆ, ಕನ್ನಡಕ ಹಾಕಿ ನೋಡಿ ಕಾಣಿಸ್ತದ ಅಂತ. ನನ್ನ ಹತ್ರ ಕನ್ನಡಕ ಇಲ್ಲ. ಕನ್ನಡಕ ಇಲ್ವಾ? ಓಕೆ, ಎಸ್. ನೋಡಿ ಈ ಕ್ವಶನ್ಸ್ ಕರೆಕ್ಟ್ ಆಗಿ ಕಾಣಿಸ್ತಿದ್ಯಾ ಅಂತ. ಕಾಣಿಸ್ತಾ ಈಗ? ಇಲ್ಲ. ಎಸ್, ಕ್ವಶನ್ ಏನ್ ಗೊತ್ತಾ? ಗುಪ್ತ ವಂಶದ ಯಾವ ರಾಜನಿಂದ ನಳಂದ ವಿಶ್ವವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿತ್ತು? ಈಗ ಬಂತು. ಎಸ್, ನೋಡಿ. ಹಾಗಾದ್ರೆ ಕ್ವಶನ್ಸ್ ನೋಡಿ, ಆನ್ಸರ್ ಹೇಳಿ ಪಟಪಟ ಅಂತ. 1ನೇ ಚಂದ್ರಗುಪ್ತ. 1ನೇ ಚಂದ್ರಗುಪ್ತ. ಯಾರು ಹೇಳಿಕೊಟ್ಟದ ಆನ್ಸರ್? ಅಕ್ಕ. ನೋಡಿ ಕರೆಕ್ಟ್ ಆಗಿ ನೋಡಿ. ಇನ್ನು ಕೂಡ 10 ಸೆಕೆಂಡ್ಸ್ ಇದೆ. ಚೇಂಜ್ ಏನಾದ್ರು ಮಾಡ್ತೀರಾ? ಇಲ್ಲ. 100% 1ನೇ ಚಂದ್ರಗುಪ್ತ. ಚೇಂಜ್ ಮಾಡುದಿಲ್ವಾ? ಚೇಂಜ್? ಅದೇಯಾ? ಲಾಕ್ ಮಾಡುದಾ? ಕುಮಾರಗುಪ್ತ. ಆಹಾ, ಟೈಮ್ ಆಯ್ತು. 1ನೇ ಚಂದ್ರಗುಪ್ತ ಅಂತ ಹೇಳಿದೀರಾ. ಓಕೆ, ಪರವಾಗಿಲ್ಲ. ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್, ಓಕೆ. ರಿತಿಕ್ ಅವರು 1ನೇ ಚಂದ್ರಗುಪ್ತ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ನೋಡುವ. ಎಸ್, ಆನ್ಸರ್ ಪ್ಲೀಸ್.
ಒಂದನೇ ಚಂದ್ರಗುಪ್ತ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ತಪ್ಪು. ಅಯ್ಯಯ್ಯೋ, ಫುಲ್ ಕನ್ಫ್ಯೂಷನ್ ಆದ್ರಾ? ಪರವಾಗಿಲ್ಲ, ಆನ್ಸರ್ ಏನಂತ ನೋಡೋಣವಾ? ಆನ್ಸರ್ ನೋಡುವ ರೀತಿಕ್. ಓಕೆ, ಎಸ್, ಆನ್ಸರ್ ನೋಡುವ. ಎಸ್, ಯಾವ ಆನ್ಸರ್? ಒಂದನೇ ಕುಮಾರಗುಪ್ತ. ನೋಡಿ, ಸೆಕೆಂಡ್ ಟೈಮ್ ಡೌಟ್ ಅಲ್ಲಿ ಇದ್ರಿ, ಬಟ್ ಅದನ್ನೇ ಫಸ್ಟ್ ಹೇಳಿದ್ರೆ ಕರೆಕ್ಟ್ ಆಗ್ತಿತ್ತು. ಹೌದು, ಫುಲ್ ಕನ್ಫ್ಯೂಷನ್ ಆದ್ರ? ಕೇಳಿದ್ರಾ ಎಲ್ಲಾದ್ರೂ ಈ ಕ್ವಶನ್ಗೆ? ಅಕ್ಕ ಹೇಳಿಕೊಟ್ಟ ತಪ್ಪಾಯ್ತಾ? ಬೇಜಾರ್ ಮಾಡ್ಕೊಂಬೇಡಿ ಆಯ್ತಾ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ, ಓಕೆನಾ? ಬಟ್ ನಿಮಗೆ ಗಿಫ್ಟ್ ಅಂತೂ ಖಂಡಿತ ಇದೆ ಈ ಕಾರ್ಯಕ್ರಮದಲ್ಲಿ, ಓಕೆನಾ? ಓಕೆ ರಿತಿಕ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಬಾಯ್. ಎಸ್, ಓಕೆ ವೀಕ್ಷಕರೇ, ನಿಮಗೂ ಕೂಡ ಬಹುಮಾನ ಬೇಕಾ? ಹಾಗಾದ್ರೆ ಏನು ಮಾಡಬೇಕು ಅಂತ ಗೊತ್ತೇ ಇದೆಯಲ್ಲ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತದೆ, ಬೇಗ ಬೇಗ ಕಾಲ್ ಮಾಡಬೇಕು. ಸೊ ಹಾಗೆ ವಿನ್ನರ್ ಆದವ್ರಿಗೆ ಶ್ರೇಯಾ ಸ್ವೀಟ್ಸ್ ಅವರ ಕಡೆಯಿಂದ ಗಿಫ್ಟ್ ವಾಚರ್ ಇದೆ. ಸೊ ಹಾಗೆ ಡಿಂಕಿ ಡೈನಿ ಅವ್ರ ಕಡೆಯಿಂದ ಕೂಡ ಗಿಫ್ಟ್ ವಾಚರ್ ಇದೆ. ಸೊ ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್. ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ರೋಹಿತ್. ರೋಹಿತ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ರೋಹಿತ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಟಿವಿ ವಾಲ್ಯೂಮ್ ಸ್ವಲ್ಪ ಸ್ಲೋ ಮಾಡ್ತೀರಾ? ಅಲ್ಲಲ್ಲ, ಟಿವಿ ವಾಲ್ಯೂಮ್ ಸ್ವಲ್ಪ ಸ್ಲೋ ಮಾಡ್ತೀರಾ? ಎಸ್, ಓಕೆ. ರೋಹಿತ್ ಏನ್ ಮಾಡ್ಕೊಂಡಿರೋದು? ಜಾಬ್. ಏನ್ ಜಾಬ್? ಯಾವ ಜಾಬ್? ಜಾಬ್ ಅಂತ ಗೊತ್ತಾಯ್ತು. ಓಕೆ, ಹೇಳಿಕ್ಕೆ ಇಷ್ಟ ಇಲ್ವಾ ಯಾವ ಜಾಬ್ ಅಂತ? ಓಕೆ, ಪರವಾಗಿಲ್ಲ. ರೋಹಿತ್ ಅವ್ರೆ, ಕಾಫಿ ಆಯ್ತಾ? ಎಂತ ಸ್ಪೆಷಲ್ ಕಾಫಿಗೆ? ಬಿಸ್ಕಿಟ್. ಅದೇ ಬಿಸ್ಕಿಟ್ ತಿಂದೆ ನೋಡಿ ನೀವು ಈ ತರ ಫುಲ್ ಡಲ್ ಆಗಿ ಮಾತಾಡುದು. ಫುಲ್ ಮಸಾಲೆ ದೋಸೆ ಎಲ್ಲ ತಿನ್ಬೇಕು, ಆಗ ಫುಲ್ ಜೋಶ್ ಬರ್ತದೆ, ಆಯ್ತಾ? ಓಕೆ, ಎಸ್ ರೋಹಿತ್ ಅವರ ಫಸ್ಟ್ ಕ್ವಶನ್ಗೆ ರೆಡಿ ಆಗಿದ್ದೀರಾ? ಫಸ್ಟ್ ರೌಂಡ್ಗೆ ನೋಡುವ ಫಸ್ಟ್ ಕ್ವಶನ್. ಎಸ್, ಓಕೆ. ರೋಹಿತ್ ಅವ್ರಿಗೋಸ್ಕರ ಫಸ್ಟ್ ರೌಂಡ್ ನ ಫಸ್ಟ್ ಕ್ವಶನ್. ಎಸ್, ಕ್ವಶನ್ ಪ್ಲೇ ಆಗಿದೆ ನೋಡಿ. ರೋಹಿತ್ ಅವರೇ, ಕ್ವಶನ್ ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ವಾ? ಕರೆಕ್ಟ್ ನೋಡಿ, ಆನ್ ದ ವೇ ಉಂಟಾಯ್ತಾ? ಈಗ ಬರ್ತದೆ. ಈಗ ನೋಡಿ, ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ವಾ ಇನ್ನು ಕೂಡ? ಈಗ ಕಾಣಿಸ್ತಾ? ನೋಡಿ ಕ್ವಶನ್. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು? ಯಾವುದು ಹೆಸರೇಳ್ಬೇಕು? ಯಾವುದು? ಹಲ್ಮಿಡಿ ಶಾಸನ. ಸೆಕೆಂಡ್ ಆಪ್ಷನ್. 100% ಚೇಂಜ್ ಏನಾದ್ರು ಮಾಡ್ತೀರಾ? ಲಾಕ್ ಮಾಡುದಾ? ನೋಡಿ, ಬೇರೆ ಯಾವ್ದಾದ್ರು ಆನ್ಸರ್ ಆಗಿರ್ಬಹುದು. ಇಲ್ಲ, ಅದುವೇನಾ? ಫ್ರೀಸ್ ಮಾಡುದಾ? ಎಸ್, ಹಲ್ಮಿಡಿ ಶಾಸನ ಕೇಳಿದ್ರಾ ಮುಂಚೆನೆ? ಸೋಷಿಯಲ್ ಅಲ್ಲೆಲ್ಲ ಫುಲ್ 100 ಮಾರ್ಕ್ಸಾ? ಇಲ್ವಾ? ಏನು? ನನ್ನ ದಯಿಂದ ಪಾಸ್ ಆಗ್ಬೇಕು ಈಗವಾ? ಓಕೆ, ನನ್ನ ದಯಿಂದ ಎಂತಲ್ಲ, ಆನ್ಸರ್ ಕರೆಕ್ಟ್ ಆಗಿದ್ರೆ ಪಾಸ್ ಆಗ್ತೀರಾ, ಓಕೆನಾ? ಓಕೆ ರೋಹಿತ್ ಅವರ, ಹಾಗಾದ್ರೆ ಆನ್ಸರ್ ನೋಡುವನಾ ಸರಿಯಾ ತಪ್ಪಾ ಅಂತ? ಎಸ್, ಓಕೆ. ರೋಹಿತ್ ಅವರು ಕೊಟ್ಟಂತಹ ಉತ್ತರ ಸರಿಯಾ ತಪ್ಪಾ ಅಂತ ನೋಡೋಣ. ಆಪ್ಷನ್ ಬಿ ಹಲ್ಮಿಡಿ ಶಾಸನ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ತಪ್ಪು. ಅಯ್ಯಯ್ಯೋ, ತಪ್ಪಾಯ್ತಲ್ಲ, ಬೇಜಾರಾಯ್ತಾ ಫುಲ್? ಓಕೆ, ಸರಿ ಆನ್ಸರ್ ಯಾವ್ದಂತ ನೋಡೋಣವಾ? ಎಸ್, ಓಕೆ. ಕರೆಕ್ಟ್ ಆನ್ಸರ್ ಯಾವ್ದಂತ ನೋಡೋಣ. ಎಸ್, ಉತ್ತರ ಓಹೋ, ತಾಳಗುಂದ ಶಾಸನ. ಮಿಸ್ ಆಯ್ತಲ್ಲ, ಬೇಜಾರಾಗ್ಬೇಡಿ ಆಯ್ತಾ? ಪರವಾಗಿಲ್ಲ, ಕಾಂಪ್ಲಿಮೆಂಟರಿ ಗಿಫ್ಟ್ ಇದೆ ಅಲ್ಲ ನಿಮ್ಗೆ, ಮತ್ತೆ ಯಾಕೆ ಬೇಜಾರು ಅಲ್ವಾ? ಬಟ್ ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ಬೇಕು, 3 ರೌಂಡ್ ಅಲ್ಲಿ ಕೂಡ ವಿನ್ನರ್ ಆಗ್ಬೇಕು, ಓಕೆನಾ? ಅಲ್ಲಲ್ಲ, ನೆಕ್ಸ್ಟ್ ಸ್ಯಾಟರ್ಡೆ ಬರ್ತೀನಲ್ಲ, ಅವಾಗ ಕಾಲ್ ಮಾಡ್ಬೇಕಂತ ಹೇಳಿದ್ದು.
ಆಯ್ತಾಯ್ತು. ಓಕೆ ರೋಹಿತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಬಾಯ್. ಓಕೆ, ಥ್ಯಾಂಕ್ ಯು. ಎಸ್ ಓಕೆ ಎಸ್ ವೀಕ್ಷಕರೇ, ರೋಹಿತ್ ಅವರು ಕಾಲ್ ಮಾಡಿದ್ರು, ಬಟ್ ಕ್ವಶನ್ಸ್ ರಾಂಗ್ ಆಯಿತು, ಆನ್ಸರ್ ರಾಂಗ್ ಹೇಳಿದರು. ಬಟ್ ಪರವಾಗಿಲ್ಲ, ಅವರಿಗೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತೂ ಖಂಡಿತ ಇದೆ. ಸೊ ನಿಮಗೂ ಕೂಡ ಗಿಫ್ಟ್ ಬೇಕಾದಲ್ಲಿ ನೀವೇನು ಮಾಡಬೇಕಾಗಿರೋದು ಗೊತ್ತೇ ಉಂಟಲ್ಲ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತದೆ, ಬೇಗ ಬೇಗ ಕಾಲ್ ಮಾಡಬೇಕು, ಟೈಮ್ ಆಗ್ತುಂಟು. ಸೊ ಸ್ವಲ್ಪ ಹೊತ್ತಿರೋದು ಇನ್ನು. ಸೊ ಎಸ್, ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್, ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ಯುವರಾಜ್. ಯುವರಾಜ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮುಂಚಿಂದ. ಮುಲ್ಕಿಯಿಂದ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನ್ ಸೂಪರ್. ಏನ್ ಮಾಡ್ಕೊಂಡಿರೋದು ಯುವರಾಜ್? ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್ಸ್. ರಜಾನ ಇವತ್ತು? ಹೌದು, ಸಂಜೆ ಬಂದದ್ದು. ಬಂದದ್ದ ಈಗ? ನಾಳೆ ರಜೆ ಅಲ್ಲ, ಸಂಡೇ. ಹೌದೌದು. ಎಸ್, ಕಾಫಿ ಆಯ್ತಾ? ಕಾಫಿನ ಟೀನಾ? ಟೀ. ಎಂತ ಸ್ಪೆಷಲ್ ಟೀಗೆ? ಸಜ್ಜಿಗೆ. ಸಜ್ಜಿಗೆ. ಸಜ್ಜಿಗೆವಾ? ಹೌದು. ಇಷ್ಟನಾ ಸಜ್ಜಿಗೆ? ಹೌದು. ಅಯ್ಯೋ ನೋಡಿ, ಸಜ್ಜಿಗೆ ತಿಂದು ಬೇಜಾರಲ್ಲಿ ಇದ್ದೀರಲ್ಲ. ಓಕೆ ಎಸ್, ಹಾಗಾದ್ರೆ ರೆಡಿ ಇದ್ದೀರಾ? ಹೌದು. ಓಕೆ, ಫಸ್ಟ್ ಕ್ವಶನ್ ಏನಂತ ನೋಡೋಣವಾ? ಎಸ್ ಓಕೆ, ಯುವರಾಜ್ ಅವ್ರಿಗೋಸ್ಕರ ಫಸ್ಟ್ ಕ್ವಶನ್ಸ್ ಬರಲಿ. ಎಸ್, ಯುವರಾಜ್ ಅವರ ಕಾಣಿಸ್ತಿದ್ಯಾ? ಇಲ್ಲ. ಕಾಣಿಸ್ತಿಲ್ವಾ? ಇಲ್ಲ. ಎಂತ ಮಾರೆ, ಕರೆಕ್ಟ್ ನೋಡಿ, ಕಾಣಿಸ್ತಿದೆ. ನಂಗೆ ಕಾಣಿಸ್ತುಂಟು, ನಿಮಗೆ ಕಾಣಿಸ್ತಿಲ್ವಾ? ಇಲ್ಲ. ಶೇ, ಇನ್ನೊಮ್ಮೆ ನೋಡಿ, ರಿಫ್ರೆಶ್ ಮಾಡಿ ನೋಡಿ ಟಿವಿಯನ್ನ. ಮಾಡಿದ್ರಾ? ರಿಫ್ರೆಶ್ ಮಾಡಿದ್ರಾ? ಈಗ ಕಾಣಿಸ್ತಿದ್ಯಾ? ಎಸ್ ನೋಡಿ, ಕ್ವಶನ್: ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಟೈಮ್ ಓಡ್ತಾ ಇದೆ, ಬೇಗ ಹೇಳ್ಬೇಕು ಆನ್ಸರ್. ಆನ್ಸರ್ ಹೇಳಿ. 30. 100%? 30 ಹೇಳಿದ್ರಾ? ಗೊತ್ತಿತ್ತಾ ಆನ್ಸರ್? ಗೊತ್ತಿತ್ತಾ? ಓಕೆ ಎಸ್, ಆನ್ಸರ್ ಕರೆಕ್ಟ್ ರಾಂಗ್ ಅಂತ ನೋಡೋಣವಾ? ಎಸ್ ಓಕೆ ಎಸ್, ಆನ್ಸರ್ ಪ್ಲೀಸ್. 30 ಅಂತ ಆನ್ಸರ್ ಕೊಟ್ಟಿದ್ದಾರೆ. ಉತ್ತರ ತಪ್ಪು. ರಾಂಗ್ ಆಯ್ತಲ್ಲ. ನೋಡುವ ಆನ್ಸರ್ ಯಾವ್ದಂತ. ಎಸ್ ಓಕೆ, ಆನ್ಸರ್ ನೋಡುವ. ಎಸ್, ಕರೆಕ್ಟ್ ಆನ್ಸರ್ ಯಾವುದು? ಆನ್ಸರ್ ಯಾವುದು? ಕರೆಕ್ಟ್ ಆನ್ಸರ್ ಇಸ್ 31. ಜಸ್ಟ್ ಮಿಸ್ ಆಯ್ತಲ್ಲ. ಒಂದು ಜಾಸ್ತಿ ಹೇಳ್ತಿದ್ರೆ ಕರೆಕ್ಟ್ ಆಗ್ತಿತ್ತು. ಹೌದು. ಏನು ಫುಲ್ ಕನ್ಫ್ಯೂಷನ್ ಆದ್ರಾ? ಶೇ, ಫುಲ್ ಪ್ರೆಷರ್ ಅಲ್ಲಿ ಆಡ್ತಿದ್ದೀರಾ ಅಂತ ಅಲ್ಲ? ಯಾಕೆ ಫುಲ್ ಕೂಲ್ ಆಗಿ ಯಾವಾಗ್ಲೂ ಆನ್ಸರ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಎಸ್, ಬಾಯ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬ್ಯಾಕ್ ಟು ಬ್ಯಾಕ್ ಕಾಲರ್ಸ್ ಕಾಲ್ ಮಾಡ್ತಾ ಇದ್ದಾರೆ. ಸೊ ಕ್ವಶನ್ಸ್ಗೆ ಆನ್ಸರನ್ನು ಪಟ್ಪಟ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವರು ರಾಂಗ್ ಆಗಿ ಆನ್ಸರ್ ಕೊಡ್ತಿದ್ದಾರೆ, ಬಟ್ ಪರವಾಗಿಲ್ಲ. ಸೊ ನೀವು ಕೂಡ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಬಟ್ ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೇನೆ, ಓಕೆನಾ? ಸೊ ಎಸ್, ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್.
ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸೂಪರ್ ಸೆಕೆಂಡ್ಸ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಾಲರ್ಸ್ಗಳು ಕಾಲ್ ಮಾಡ್ತಾನೆ ಇದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್, ನಮಸ್ತೆ, ಯಾರಿದು? ಸುಜಾ ಎಕ್ಕರಿಂದ. ಸೃಜನ್. ಓಕೆ ಸೃಜನ್, ಏನ್ ಮಾಡ್ಕೊಂಡಿರೋದು? 5ನೇ ಕ್ಲಾಸಾ? ಎಂತ ಕಾಫಿ ಎಲ್ಲ ಆಯ್ತಾ? ಆಯ್ತು. ಏನಿದೆ ಸ್ಪೆಷಲ್ ಕಾಫಿಗೆ? ದೋಸೆ. ವಾವ್, ಇವತ್ತು ರಜಾನಾ ಸೃಜನ್? ರಜಾನಾ ಇವತ್ತು? ಮಧ್ಯಾಹ್ನ ತನಕ. ವಾವ್, ನಾಳೆ ರಜೆ ಅಲ್ಲ? ನಾಳೆ ರಜೆ ಅಲ್ಲ, ಸಂಡೇ. ಓಕೆ, ಎಕ್ಸಾಮ್ಸ್ ಎಲ್ಲ ಆಯ್ತಾ? ಓ, ಸ್ಟಾರ್ಟ್ ಆಗುದೇ ಇನ್ನ? ಓದಿ ಎಲ್ಲ ಆಯ್ತಾ? ಓದಿ ಎಲ್ಲ ಆಯ್ತಾ? ಆಯ್ತಾ? ಓಕೆ, ಎಸ್ ಸೃಜನ್, ಹಾಗಾದ್ರೆ ರೆಡಿ ಇದ್ರಾ ಕ್ವಶನ್ಸ್ಗೆ? ಎಸ್, ನೋಡುವ ಫಸ್ಟ್ ಕ್ವಶನ್. ಓಕೆ, ಸೃಜನ್ ಅವರಿಗೋಸ್ಕರ ಫಸ್ಟ್ ರೌಂಡಿನ ಫಸ್ಟ್ ಕ್ವಶನ್. ಎಸ್, ಕ್ವಶನ್ ಮೇಲೆ ಕಾಣಿಸ್ತಿದ್ಯಾ ಸೃಜನ್? ಕಾಣಿಸ್ತಿಲ್ವಾ? ನೋಡಿ, ಕರೆಕ್ಟ್ ಆಗಿ ಕಾಣ್ತಿರ್ಬೇಕು. ಕಾಣಿಸ್ತಿಲ್ವಾ? ಎಂತ ಮಾರೆ, ಕರೆಕ್ಟ್ ನೋಡಿ. ಈಗ ಕಾಣಿಸ್ತುಂಟಾ? ಆನ್ ದ ವೇ ಉಂಟು, ಬರ್ತದೆ. ಆಯ್ತಾ ಈಗ ನೋಡಿ? ಓಕೆ, ಎಸ್, ಸೈನ್ಸ್ನ ಒಂದು ಕ್ವಶನ್ ಪ್ಲೇ ಆಗಿದೆ. ಸೃಜನ್ ಅವರೇ, ಕಾಣಿಸ್ತಿದೆ ಈಗ ಕ್ವಶನ್? ಭಾರತದ ಐನ್ಸ್ಟೀನ್ ಎಂದು ಯಾರನ್ನ ಕರೆಯುತ್ತಾರೆ? ಇವಾಗ ಕಾಣಿಸ್ತಿದ್ಯಾ ಕ್ವಶನ್? ಎಸ್, ಓಕೆ, ನೋಡಿ ಕ್ವಶನ್ ಆನ್ಸರ್ ನೋಡಿ, ಯಾವ್ದು ಸರಿಯಾದ ಉತ್ತರ ಹೇಳಿ. ಟೈಮ್ ಓಡ್ತಾ ಇದೆ ಸೃಜನ್ ಅವರೇ. 5 4 3 2. ಯಾರು? ಓಕೆ, ಆಪ್ಷನ್ ಎ. ಎಸ್, ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಯಾರು ಹೇಳ್ಕೊಟ್ಟದ ಆನ್ಸರ್? ಅಕ್ಕ. ನಾನು ನೀವೇ ಹೇಳಿದಂತ ಹೇಳ್ತೀರಾ ಅಂತ ಅನ್ಕೊಂಡೆ. ಓಕೆ, ಎಸ್, ಉತ್ತರ ಸರಿಯಾ ತಪ್ಪ ನೋಡೋಣವಾ? ಎಸ್, ಓಕೆ, ಸೃಜನ್ ಅವರು ಕೊಟ್ಟಂತಹ ಉತ್ತರ ಸರಿಯಾದ ತಪ್ಪ, ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ. ಉತ್ತರ ತಪ್ಪು. ಅಯ್ಯಯ್ಯೋ, ಉತ್ತರ ರಾಂಗ್ ಆಯ್ತಲ್ಲ. ಎಸ್, ಪರವಾಗಿಲ್ಲ, ಬೇಜಾರು ಮಾಡ್ಕೊಂಬೇಡಿ. ಆನ್ಸರ್, ಕರೆಕ್ಟ್ ಆನ್ಸರ್ ನೋಡೋಣವಾ? ಎಸ್, ಓಕೆ, ಸರಿಯಾದ ಉತ್ತರ ನೋಡೋಣ. ಎಸ್, ಉತ್ತರ ಈಸ್ ಭಾರತದ ಐನ್ಸ್ಟೀನ್ ಅಂತ. ಆಪ್ಷನ್ ಸಿ, ನಾಗಾರ್ಜುನ. ಫುಲ್ ಕನ್ಫ್ಯೂಷನ್ ಆದ್ರ ಅಂತ ಅಲ್ಲ ಅಕ್ಕ ಕೂಡ? ಪರವಾಗಿಲ್ಲ, ನೋ ಇಶ್ಯೂಸ್, ಬೇಜಾರು ಮಾಡ್ಕೊಂಬೇಡಿ. ಗಿಫ್ಟ್ ಅಂತೂ ಖಂಡಿತ ಇದೆ, ಓಕೆನಾ? ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸೃಜನ್ ಕಾಲ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಕೂಡ ಕಾಲ್ ಮಾಡಬೇಕು, ಓಕೆನಾ? ಎಸ್, ಬಾಯ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸೃಜನ್ ಅವರು ಕಾಲ್ ಮಾಡಿದ್ರು. ಸೊ ತುಂಬಾ ಕ್ಯೂಟಾಗಿ ಮಾತಾಡಿದ್ರು. ಸೊ ಉತ್ತರ ರಾಂಗ್ ಆಯಿತು, ಬಟ್ ನೋ ಇಶ್ಯೂಸ್. ಕಾಂಪ್ಲಿಮೆಂಟರಿ ಆಗಿರುವಂತಹ ಗಿಫ್ಟ್ ಅಂತೂ ಖಂಡಿತ ಇದೆ ಸೃಜನ್ ಅವರಿಗೋಸ್ಕರ. ಸೊ ಸೃಜನ್ ಅವರಿಗೋಸ್ಕರ ಅಂತಲ್ಲ, ಎಲ್ಲರಿಗೂ ಕಾಲ್ ಮಾಡಿದಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕಾಂಪ್ಲಿಮೆಂಟರಿ ಗಿಫ್ಟ್ ಅಂತೂ ಖಂಡಿತ ಇದ್ದೇ ಇದೆ. ಸೊ ನಿಮಗೂ ಕೂಡ ಗಿಫ್ಟ್ ಬೇಕಾ? ಸೊ ಎಸ್, ಬೇಗ ಬೇಗ ಕಾಲ್ ಮಾಡಬೇಕು. ಸೊ ಹಾಗೆ ಗಿಫ್ಟ್ಗೋಸ್ಕರ ಮಾತ್ರ ಕಾಲ್ ಮಾಡಬೇಡಿ. ನಾನು ಕೂಡ ಎವ್ರಿ ಸ್ಯಾಟರ್ಡೆ 5 o'clock ಬರ್ತೇನೆ. ಸೊ ನನ್ನ ಜೊತೆ ಮಾತಾಡೋಕ್ಕಾದ್ರೂ ಕಾಲ್ ಮಾಡಬೇಕಲ್ವಾ? ಸೊ ಬೇಗ ಬೇಗ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಸೊ ಹಾಗೆ ವಿನ್ನರ್ ಆದವ್ರಿಗೆ ಶ್ರೇಯಾ ಸ್ವೀಟ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್ ಇದೆ. ಸೊ ಹಾಗೆ ಮಂಗಳೂರಿನ ಫೇಮಸ್ ರೆಸ್ಟೋರೆಂಟ್ ಡಿಂಕಿ ಡೈನ್ ಅವರ ಕಡೆಯಿಂದ ಗಿಫ್ಟ್ ವೌಚರ್ ಇದೆ. ಸೊ ಹಾಗೆ ಇನ್ನು ಮಾರುತಿ ಸುಜುಕಿ ಯಾರಿನ ಮಾಂಡೋವಿ ಮೋಟರ್ಸ್ ಅವರ ಕಡೆಯಿಂದ 10% ಆಫ್ ಆಗಿ ಒಂದು ಗಿಫ್ಟ್ ವೌಚರ್ ಕೂಡ ಇದೆ. ಸೊ ಎಸ್, ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಯ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ನಿಮ್ಮ ಹೆಸರು? ಹಲೋ ಹಲೋ, ಕೇಳಿಸ್ತಿಲ್ವಾ? ಕಾಲ್ ಕಟ್ ಆಯ್ತಾ? ಅಯ್ಯಯ್ಯೋ, ಕಾಲ್ ಕಟ್ ಆಯ್ತು, ಪರವಾಗಿಲ್ಲ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಾಯ್. ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ನಾನು ಸುಲೋಚನಾ ಅಂತ. ಸುಲೋಚನಾ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ಬಂಟ್ವಾಳದಿಂದ. ಬಂಟ್ವಾಳದಿಂದ. ಕಾಫಿ ಎಲ್ಲ ಆಯ್ತಾ ಸುಲೋಚನಾ? ಕಾಫಿ ಎಲ್ಲ ಆಯ್ತು. ಆಯ್ತಾ? ಏನಿದೆ ಸ್ಪೆಷಲ್ ಕಾಫಿಗೆ? ಕಾಫಿಗೆ ಈರುಳ್ಳಿ ವಡೆ. ಈರುಳ್ಳಿ ವಡೆ. ವಾವ್, ನೀವೇ ಮಾಡಿದ್ದ ಮನೆಯಲ್ಲಿ?
ಹೌದೌದು. ಹೌದಾ, ಓಕೆ, ವೆರಿ ನೈಸ್. ಸೊ ಏನ್ ಮಾಡ್ಕೊಂಡಿರೋದು ಸುಲೋಚನಾ ಅವರು? ನಾನು ಗೃಹಿಣಿ, ಮನೆಯಲ್ಲೇ ಇರೋದು. ಗೃಹಿಣಿ, ಮನೆಯಲ್ಲಿ ಯಾರೆಲ್ಲಿದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನನ್ನ ಯಜಮಾನ್ರಿದ್ದಾರೆ. ಓಕೆ, ಹಾ, ಇಬ್ರೇ ಇರುದಾ? ಹೌದೌದು. ಓಕೆ ಓಕೆ, ಹಾಗಾದ್ರೆ ಫಸ್ಟ್ ರೌಂಡ್ ಫಸ್ಟ್ ಕ್ವಶನ್ಗೆ ರೆಡಿ ಆಗಿದ್ದೀರಾ? ಹಾ, ರೆಡಿ. ಫಸ್ಟ್ ಕ್ವಶನ್ ನೋಡೋಣವಾ? ಎಸ್, ಓಕೆ. ಸುಲೋಚನಾ ಅವ್ರಿಗೋಸ್ಕರ ಫಸ್ಟ್ ಕ್ವಶನ್ಸ್ ಬರಲಿ. ಎಸ್, ಸುಲೋಚನಾ ಅವರ ಕ್ವಶನ್ಸ್ ಕಾಣಿಸ್ತಿದ್ಯಾ? ಇಲ್ಲ, ಬರ್ಲಿಲ್ವಾ? ಬರ್ತಾ ಉಂಟು ಆಯ್ತಾ? ಹಾ, ಹೌದು. ಆನ್ ದ ವೇ. ಈಗ ಬಿಸಿ ರೋಡ್ ಅಲ್ಲಿ ಉಂಟು, ನೆಕ್ಸ್ಟ್ ಇನ್ನು ಬಂಟ್ವಾಳ ಬರ್ತದೆ. ಬರ್ಲಿಲ್ವಾ? ಇರಿ, ಬರ್ತದೆ. ಈಗ ನೋಡಿ, ಕಾಣಿಸ್ತುಂಟಾ? ಇಲ್ಲ. ಬೇಜಾರಾಯ್ತು. ಎಂತ ಮಾರೆ, ಕ್ವಶನ್ಸೇ ಬರೋದಿಲ್ವಾ ನಿಮ್ಗೆ? ಇಲ್ಲ, ಬರ್ಲಿಲ್ವಾ? ಈಗ ಕಾಣಿಸ್ತುಂಟಾ? ಇಲ್ಲ. ಕ್ವಶನ್ ಏನ್ ಗೊತ್ತಾ? ಈಗ ಬಂತು. ಎಸ್, ಓಕೆ. ಮಳೆಬಿಲ್ಲನಲ್ಲಿರು ಕಾಣುವ ಮೊದಲ ಬಣ್ಣ ಯಾವುದು? ಹಳದಿ. ಎಲ್ಲೋ. ಕರೆಕ್ಟ್. 100%? 100% ಆಗಿರಬಹುದು. ನೋಡಿ, ಈಗ ಮಳೆ ಬಿಲ್ಲನ್ನು ನೋಡ್ತಾ ಇದ್ದೇನೆ, ಆಗಷ್ಟೇ ಆಗಿರಬಹುದು. ಈಗ ಎಲ್ಲಿ ಮಳೆ ಬಿಲ್ಲು ಈ ಶೆಕೆಯಲ್ಲಿ? ಇಲ್ಲ, ಟಿವಿಯಲ್ಲಿ ಅಂದಾಜು ನಾನು ಗೆಸ್ ಮಾಡ್ತಾ ಇರೋದು. ಓ, ಹಾಗೆ. ನಾನೆಲ್ಲಾದ್ರೂ ಹೊರಗಡೆ ಮಳೆ ಬಿಲ್ಲು ಬಂತ ಅಂತ ಅನ್ಕೊಂಡೆ. ಇಲ್ಲ. ಹೌದಾ? ಓಕೆ, ಎಸ್. ಆನ್ಸರ್ ಸರಿ ಆತಪ್ಪ, ನೋಡೋಣವಾ? ನೋಡೋಣ. ಓಕೆ, ಸುಲೋಚನಾ ಅವರು ಆನ್ಸರ್ ಕೊಟ್ಟಿದ್ದಾರೆ. ಆನ್ಸರ್ ಹಳದಿ ಅಂತ. ಸೊ ಆನ್ಸರ್ ಸರಿಯಾದ ತಪ್ಪ? ಅಯ್ಯಯ್ಯೋ, ಆನ್ಸರ್ ರಾಂಗ್. ಅಯ್ಯೋ, ಆನ್ಸರ್ ತಪ್ಪಾಯ್ತಲ್ಲ. ಕರೆಕ್ಟ್ ಆನ್ಸರ್ ನೋಡುವನಾ? ಯಾವ್ದಾಗಿರ್ಬೋದು? ನೋಡುವ. ಇನ್ನೊಮ್ಮೆಗೆ ಆಗ್ತದೆ. ಓಕೆ, ಸರಿ ಆನ್ಸರ್ ನೋಡುವ. ಸೊ ಕರೆಕ್ಟ್ ಆನ್ಸರ್ ಈಸ್ ಕೆಂಪು. ಅಯ್ಯೋ, ಈಗ ಗೊತ್ತಾಗ್ತದೆ ಕೆಂಪು ಅಂತ ಹೇಳಿ. ಹೌದು, ಈಗ ಗೊತ್ತಾಯ್ತಾ? ಸೊ ಆಗ್ಲೇ ಹೇಳಿದ್ರೆ ಆನ್ಸರ್ ಹೌದು ಕರೆಕ್ಟ್ ಆಗ್ತಿತ್ತಲ್ವಾ? ಬಟ್ ಪರವಾಗಿಲ್ಲ, ಬೇಜಾರು ಮಾಡ್ಕೊಂಬೇಡಿ ಆಯ್ತಾ? ಏನಿತ್ತು ಮಧ್ಯಾಹ್ನ ಸ್ಪೆಷಲ್ ಅಂತ ಇತ್ತು? ಮಧ್ಯಾಹ್ನ ಸ್ಪೆಷಲ್ ಇಲ್ಲ, ಗುಜ್ಜೆ ಪಲ್ಯವಾ? ನಾಳೆ ಎಂತ ಸ್ಪೆಷಲ್? ಚಿಕನ್? ಅಲ್ಲ, ಗುಜ್ಜೆ ಪಲ್ಯ ಅಲ್ಲ, ಇವತ್ತಲ್ಲ, ನಾಳೆ ಸಂಡೇ ಅಲ್ಲ. ನಾಳೆ ಚಿಕನ್. ಅದೇ ಹೇಳುವ ಹಾಗೆ ಇಲ್ಲ. ಹೌದಾ? ಓಕೆ, ವೆರಿ ನೈಸ್. ಮತ್ತೆ ಏನ್ ಮಾಡ್ಕೊಂಡಿದ್ದಾರೆ ಹಸ್ಬೆಂಡ್ ಎಲ್ಲ? ಹಸ್ಬೆಂಡ್ ಹೊರಗೆ ಹೋಗಿದ್ದಾರೆ ಈಗ ಅವರು. ಈಗ ನೀವು ಒಬ್ರೇ ಇದ್ದೀರಾ? ಓಕೆ, ಸೊ ನೋಡಿ, ಹಸ್ಬೆಂಡ್ ನ ಹೆಲ್ಪ್ ತಗೊಂಡಿದ್ರೆ ಆನ್ಸರ್ ಎಲ್ಲೋ ಕರೆಕ್ಟ್ ಆಗ್ತಿತ್ತೇನೋ ಅಲ್ವಾ? ಅಯ್ಯಯ್ಯೋ, ಕಾಲ್ ಕಟ್ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ಪರವಾಗಿಲ್ಲ, ನೋ ಇಶ್ಯೂಸ್. ಸೊ ಸುಲೋಚನಾ ಅವರು ಕಾಲ್ ಮಾಡಿದ್ರು, ಬಂಟ್ವಾಳದಿಂದ ಕಾಲ್ ಮಾಡಿದ್ರು. ಬಟ್ ಫುಲ್ ಕನ್ಫ್ಯೂಷನ್ ಆಗಿ ಫಸ್ಟ್ ಕ್ವಶನ್ನ ಆನ್ಸರ್ ತಪ್ಪು ಕೊಟ್ಟರು. ಬಟ್ ಪರವಾಗಿಲ್ಲ. ಸೊ ಎಸ್, ನಿಮಗೂ ಕೂಡ ಗಿಫ್ಟ್ ಬೇಕಾ? ಹಾಗಾದರೆ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು. ಸೊ ಹಾಗೆ ಕಾಲ್ ಮಾಡಿ, ಏನಾದರೂ ಆನ್ಸರ್ ರಾಂಗ್ ಆದರೂ ಪರವಾಗಿಲ್ಲ, ಗಿಫ್ಟ್ ವೋಚರ್ ಅಂತೂ ಖಂಡಿತ ಇದೆ. ಸೊ ಹೆವೆನ್ ರೋಸ್ ಅವರ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಆಗಿ ಗಿಫ್ಟ್ ವೋಚರ್ ಇದೆ. ಸೊ ಹಾಗೆ ಮಾರುತಿ ಸುಜುಕಿ ಅರೇನಾ ಮಂಡೋವಿ ಮೋಟಾರ್ಸ್ ಅವರ ಕಡೆಯಿಂದ ಕೂಡ ಕಾಂಪ್ಲಿಮೆಂಟ್ರಿ ಆಗಿ ಗಿಫ್ಟ್ ವೋಚರ್ ಇದೆ. ಸೊ ವಿನ್ನಾದವ್ರಿಗೂ ಕೂಡ ಹಲವಾರು ಗಿಫ್ಟ್ ಇದೆ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಶೋ ಅಲ್ಲಿ ಯಾರೂ ಕೂಡ ವಿನ್ನರ್ಸ್ ಇಲ್ಲ. ಬಟ್ ಲಾಸ್ಟ್ ಶೋ ಅಲ್ಲಿ ತುಂಬಾ ಜನ ವಿನ್ನರ್ಸ್ ಆಗಿದ್ರು. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅನ್ಫಾರ್ಚುನೇಟ್ಲಿ ಯಾರೂ ವಿನ್ನರ್ ಆಗಲಿಲ್ಲ. ಬಟ್ ಪರವಾಗಿಲ್ಲ, ನೋ ಇಶ್ಯೂಸ್. ಕಾಲ್ ಮಾಡಿದ ಎಲ್ಲರಿಗೂ ಕಾಂಪ್ಲಿಮೆಂಟ್ರಿ ಆಗಿ ಗಿಫ್ಟ್ ವೋಚರ್ ಅಂತೂ ಖಂಡಿತ ಇದೆ. ಸೊ ಯಾವಾಗಲೂ ಎಲ್ಲರೂ ವಿನ್ ಆಗೋದಕ್ಕೆ ಆಗಲ್ಲ ಅಲ್ವಾ? ಸೊ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಆಗ್ತಾನೆ ಇರುತ್ತೆ ಲೈಫಲ್ಲಿ. ಸೊ ನೋ ಇಶ್ಯೂಸ್. ಇನ್ನು ಟೈಮ್ ಕೂಡ ಆಗ್ತಾ ಬಂತು ನಮ್ಮ ಕಾರ್ಯಕ್ರಮವನ್ನು ಎಂಡ್ ಮಾಡೋದಕ್ಕೆ. ಸೊ ಹಾಗೆ ನೀವು ಕೂಡ ನನ್ನ ಜೊತೆ ಮಾತಾಡಬೇಕಾದ್ರೆ ನನ್ನ ಜೊತೆ ಕಾಲ್ ಮಾಡಬೇಕು. ಬಟ್ ಇವತ್ತಲ್ಲ, ನೆಕ್ಸ್ಟ್ ಶೋ ಅಲ್ಲಿ ಮತ್ತೆ ಬರ್ತೇನೆ, ಆವಾಗ ಕಾಲ್ ಮಾಡಬೇಕು. ಸೊ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲ ನಮ್ಮ ಕಾರ್ಯಕ್ರಮದ ಸ್ಪೆಷಾಲಿಟಿ. ಜನರಲ್ ನಾಲೆಜ್ ಕ್ವೆಶನ್ಸ್ ಕೇಳ್ತೇನೆ, ಹಾಗೆ ಬ್ಲರ್ ಆಗಿರುವಂಥ ಫೋಟೋವನ್ನು ಹಾಕ್ತೇನೆ, ಅದಕ್ಕೆ ಕೂಡ ಆನ್ಸರ್ ಹೇಳಬೇಕು. ಸೊ ಥರ್ಡ್ ರೌಂಡಲ್ಲಿ ವಿಷಲ್ಸ್ ಪ್ಲೇ ಆಗಿರುತ್ತೆ, ಅದಕ್ಕೆ ಕೂಡ ಆನ್ಸರ್ ಹೇಳಬೇಕು. ಸೊ ಎಲ್ಲ ಆನ್ಸರ್ ಸರಿಯಾಗಿ ಇದ್ದವರು ವಿನ್ನರ್ ಅಂತ ಘೋಷಣೆ ಮಾಡಲಾಗುತ್ತೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೂ ಕೂಡ ವಿನ್ನರ್ ಆಗಲಿಲ್ಲ. ಬೇಜಾರಾಯಿತು ತುಂಬಾ. ಒಬ್ಬರಾದರೂ ವಿನ್ನರ್ ಆಗಬಹುದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರೂ ಥರ್ಡ್ ರೌಂಡ್ವರೆಗೂ ಬಂದರು. ಬಟ್ ಥರ್ಡ್ ರೌಂಡಲ್ಲಿ ಅನ್ಫಾರ್ಚುನೇಟ್ಲಿ ಏನೋ ಒಂದು ಕಾರಣದಿಂದ ಮಿಸ್ ಆಯಿತು. ಬಟ್ ನೋ ಇಶ್ಯೂಸ್. ಸೊ ನೆಕ್ಸ್ಟ್ ಸ್ಯಾಟರ್ಡೆ ಕೂಡ ಬರ್ತೇನೆ. ಸೊ ಅವಾಗ ಕೂಡ ತುಂಬಾ ಜನ ಕಾಲ್ ಮಾಡಬೇಕಾಯ್ತಾ? ಸೊ ಪಟಪಟ ಅಂತ ಆನ್ಸರ್ ಕೂಡ ಹೇಳಬೇಕು. ಸೊ ಎಲ್ಲರೂ ಇವಾಗಲೇ ಹೋಗಿ ಜನರಲ್ ನಾಲೆಜ್ ಬುಕ್ಕನ್ನು ಓಪನ್ ಇಟ್ಕೊಳ್ಳಿ. ಹಾಗೆ ನೋಡಿ, ಜನರಲ್ ನಾಲೆಜ್ ಮಾತ್ರ ಅಲ್ಲ, ಲಾಸ್ಟ್ ರೌಂಡಲ್ಲಿ ವಿಜುವಲ್ಸ್ ಪ್ಲೇ ಆಗುತ್ತಲ್ಲ, ಸೊ ವಿಜುವಲ್ಸ್ ಇದ್ದು ಕೂಡ ನೀವು ನೋಡಬೇಕು.
ಯೂಟ್ಯೂಬಲ್ಲಿ ಟಿ ವಿಯಲ್ಲಿ ಎಲ್ಲ ಪ್ಲೇಸಸನ್ನೆಲ್ಲ ನೋಡಿ ಇವಾಗಲೇ ನೋಡಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಯಾಟರ್ಡೆ ಬರ್ತೇನೆ. ಸೊ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಎಂಡ್ ಮಾಡುವಂತಹ ಟೈಮ್ ಕೂಡ ಬಂದಾಯಿತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೂ ಕೂಡ ವಿನ್ನರ್ ಇಲ್ಲ. ನನಗೂ ತುಂಬಾ ಬೇಜಾರಾಯಿತು. ಬಟ್ ನೋ ಇಶ್ಯೂಸ್. ಕಾಲ್ ಮಾಡಿದಂತಹ ಎಲ್ಲರಿಗೂ ಗಿಫ್ಟ್ ವೋಚರ್ ಅಂತೂ ಖಂಡಿತ ಇದೆ. ಹೆವೆನ್ ರೋಸ್ ಅವರ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಗಿಫ್ಟ್ ವೋಚರ್ ಇದೆ. ಸೊ ಹಾಗೆ ಮಾರುತಿ ಸುಜುಕಿ ಅವರ ಕಡೆಯಿಂದನೂ ಕೂಡ ಕಾಂಪ್ಲಿಮೆಂಟ್ರಿ ಆಗಿರುವ ಗಿಫ್ಟ್ ವೋಚರ್ ಇದೆ. ಸೊ ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೂಪರ್ ಸೆಕೆಂಡ್ ಕಾರ್ಯಕ್ರಮವನ್ನು ಎಂಡ್ ಮಾಡುವಂಥ ಟೈಮ್ ಬಂದಿದೆ. ನಾನು ನಿಮ್ಮೆಲ್ಲರ ಪ್ರೀತಿಯ ನಿಶಾ. ಹೀಗೆ ನೋಡ್ತಾ ಇರಿ ಸ್ಪಂದನ ಟಿವಿ. ಎಸ್ ಸೈನಿಂಗ್ ಆಫ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.